ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಇದು ಕಲಾವಿದ ಸರಣಿ ಸಂಚಿಕೆಯ ನೂತನ ಕಾರ್ಯಕ್ರಮ ಕಲಾ ಆಚಾರ್ಯ. ಇದಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಹುಶಃ ತುಳುನಾಡಿನ ಅವಳಿ ವೀರಪುರುಷರಾಗಿರುವಂತಹ ಕೋಟಿ ಚೆನ್ನೈರ ಭಾವಚಿತ್ರಗಳನ್ನು ನಾವು ಇವತ್ತು ಲಕ್ಷಾಂತರ ಮನೆಯಲ್ಲಿ ನೋಡ್ತೇವೆ. ಅದನ್ನು ಬರೆದವರು ಮತ್ತು ಇಂದಿಗೂ ಕಾಳಿಕಾಂಬ, ವಿಶ್ವಕರ್ಮರು, ಮಹಾಲಸನಾರಾಯಣಿ ಹಾಗೆ ಅನೇಕ ಪೌರಾಣಿಕ ಚಿತ್ರಗಳನ್ನು ಬರೆಯೋದ್ರ ಮೂಲಕ ಮನೆ ಮಾತಾದಂತಹ ಖ್ಯಾತ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅವರೇ ಶ್ರೀ ಪಿ ಎನ್ ಆಚಾರ್ಯ ಅವರನ್ನು ಆತ್ಮೀಯ ಕಾರ್ಯಕ್ರಮಕ್ಕೆ ಕೊಡ್ತೇವೆ. ನಮಸ್ತೆ ಸರ್. ಪಿ ಎನ್ ಆಚಾರ್ಯ ಅವರು ಉಡುಪಿಯ ಸಮೀಪದ ಪುತ್ತೂರಿನವರು, ಪುತ್ತೂರು ನರಸಿಂಹ ಆಚಾರ್ಯ ಅಂತ. ಚಿತ್ರ ಕಲೆಯಲ್ಲಿ ತನ್ನದೇ ಆದಂತಹ ಪಾಂಡಿತ್ಯವನ್ನು ಪ್ರದರ್ಶಿಸಿದವರು. ನಾವು ಊಹೆಗೂ ನಿಲುಕದಂಥ ಅನೇಕ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಇವರ ಕಲಾ ಪ್ರೌಢಿಮೆಗೆ ಒಲಿದಿದ್ದು ಅಮೇರಿಕದ ಟಫ್ ಯೂನಿವರ್ಸಿಟಿಯ ಕುಮಾರ್ ಅನ್ನೋಂಥ ಒಬ್ಬರು ಪ್ರೊಫೆಸರ್. ಅವರು ಅನಾಟಮಿ ಓರಿಯೆಂಟೆಡ್ ಏನೊಂದು ಸ್ಪೆಷಲ್ ಥೀಮ್ ಡಾಗ್ ಮತ್ತು ಕ್ಯಾಟಿನ ಬಗ್ಗೆ, ಅಂದರೆ ನಾಯಿ ಮತ್ತು ಬೆಕ್ಕಿನ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಪುಸ್ತಕವನ್ನು ಮಾಡಿದರು. ಅದಕ್ಕೆ ನಾಯಿ ಮತ್ತು ಬೆಕ್ಕು ಇದರ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಶಗಳ ರಚನೆಯ ಬಗ್ಗೆ ಒಂದು ಬಹಳ ದೊಡ್ಡ ಪುಸ್ತಕವನ್ನು ಬರೆದಿದ್ದಾರೆ. ಆದರೆ ಎಲ್ಲ ಸೂಕ್ಷ್ಮ ಚಿತ್ರಗಳನ್ನು ಬಿಡಿಸಿದ್ದು ನಮ್ಮ ಹೆಮ್ಮೆಯ ಪಿ ಎನ್ ಆಚಾರ್ಯ ಸರ್ ಅವರು. ಹಾಗಿದ್ರೆ ಇವರ ಈ ಒಂದು ಕಲಾ ಜೀವನದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಮತ್ತೊಮ್ಮೆ ನಮಸ್ತೆ ಸರ್. ನಮಸ್ತೆ ಸರ್. ನಾವೆಲ್ಲ ನೋಡಿದ್ದು ಚಿಕ್ಕದಿಂದಿರುವಾಗ ನಮಗೇನಂದ್ರೆ ಪಿ ಎನ್ ಆಚಾರ್ಯ ಅನ್ನೋಂಥ ಸೈನ್ ಮಾತ್ರ ನಮಗೆ ಕಾಣ್ತಾ ಇತ್ತು. ಅದರಿಂದ ಪಿ ಎನ್ ಆಚಾರ್ಯ ಅಂದರೆ ಯಾರು ಅನ್ನುವಂಥ ಕುತೂಹಲಗಳು ಕೂಡ ನಮಗಿತ್ತು. ತರಂಗ ವಾರಪತ್ರಿಕೆ ಬಂದಾಗ ನಿರಂತರವಾಗಿ ಅನೇಕ ಕಾದಂಬರಿಗಳು ಬರ್ತಾಯಿತ್ತು. ಅಂದರೆ ಇವರು ನಾರಾಯಣ ಆಚಾರ್ಯರು ಬರೆದಂತಹ ಪೌರಾಣಿಕ ಕಥೆಗಳೇನಿದೆ, ಪೌರಾಣಿಕ ಕಾದಂಬರಿಗಳು, ಅದಂತೂ ಅದ್ಭುತವಾಗಿ ಜನಮನ್ನಣೆ ಪಡೆಯಿತು. ಆದರೆ ಆ ಜನಪ್ರಿಯತೆ ಹಿಂದೆ ನಿಮ್ಮ ಕೈ ಚಳಕ ಒಂದು ಬಹಳಷ್ಟು ವರ್ಕ್ ಮಾಡಿತ್ತು ಸರ್. ಸರ್, ಹೇಗೆ ಇದೆಲ್ಲ ಸ್ಟಾರ್ಟ್ ಆಯಿತು? ನಿಮ್ಮದು ಈ ಒಂದು ಪೌರಾಣಿಕ ಚಿತ್ರಗಳಿರ್ಬೋದು, ಇದೆಲ್ಲ ನಿಮ್ಮ ಕಲ್ಪನೆಗೆ ಹೇಗೆ ಸಿಕ್ಕಿತು ಅಂತ? ಸರ್, ಈ ಪೌರಾಣಿಕ ಚಿತ್ರಕ್ಕೂ ಸಾಮಾಜಿಕ ಚಿತ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಪೌರಾಣಿಕ ಪಾತ್ರದಲ್ಲಿ ಬರುವಂಥ ಪ್ರತಿಯೊಂದು ವ್ಯಕ್ತಿಯೂ ಕೂಡ ನಮಗೆ ಮಾಡೆಲ್ ಆಗಿರ್ತಾರೆ. ಅದು ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಸೀತೆ, ಯಾವುದೇ ಒಂದು ಪಾತ್ರವನ್ನು ತಗೊಂಡಾಗ ಅವರು ನಮಗೆ ಒಂದು ಮಾಡೆಲ್ ಆಗಿರ್ತಾರೆ. ಸೊ ಅಂಥ ಚಿತ್ರವನ್ನೆಲ್ಲ ನಾವು ಬರೆಯುವಾಗ ಅದಕ್ಕೆ ಸ್ವಲ್ಪ ಸ್ಟಡಿ ಜಾಸ್ತಿ ಬೇಕಾಗುತ್ತೆ. ಉದಾಹರಣೆಯಾಗಿ ಈ ಪೌರಾಣಿಕದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೂಡ ಒಂದು ತಾಳ ಪ್ರಕಾರದಲ್ಲಿ ಇರ್ತದೆ. ಆ ತಾಳವನ್ನು ಶಿಲ್ಪದಲ್ಲಿಯೂ ಕೂಡ ಫಾಲೋ ಮಾಡ್ತಾರೆ. ಸೊ ನಮ್ಮ ಈ ಸಾಮಾನ್ಯ ಮನುಷ್ಯರು ತಲೆ 7.5 ಪಟ್ಟ ಅಂತ ಇದ್ದರೆ, ಈ ತಾಳ ಅನ್ನೋದು ಏನು? ತಾಳ ಅಂದರೆ ಒಂದು ಗೇಣಿಗೆ ನಾವು ಒಂದು ತಾಳ ಅಂತ ಹೇಳ್ತೇವೆ. ಅಂದರೆ ಒಂದು ಗೇಣ ತಲೆ ಇದ್ದರೆ, ಹೌದಿದ್ರೆ ಅದರದ್ದು 7.5 ಪಟ್ಟು ಆ ವ್ಯಕ್ತಿ ಇರ್ತಾನೆ ಸಾಮಾನ್ಯವಾಗಿ ನಮ್ಮ ಇಂಡಿಯನ್ಸ್. ಅದೇ ಫಾರಿನರ್ಸ್ ತಲೆಯ 8 ಪಟ್ಟು ಕೂಡ ಇರ್ತಾರೆ. ಈ ಪೌರಾಣಿಕದಲ್ಲಿ ಬರುವಂಥದ್ದೆಲ್ಲ ಹೆಚ್ಚಾಗಿ 8, 9 ಹೀಗೆಲ್ಲ ಬರ್ತದೆ. ಅಜಾನುಬಾಹುನುಗಳು ಹಾಗೆ ಹಾಗೆ ಈ ಶಿಲ್ಪಶಾಸ್ತ್ರದಲ್ಲಿ ಈ ತಾಳದ ಬಗ್ಗೆ ಭಾರೀ ವಿವರಣೆ ಮಾಡಿದ್ದಾರೆ. ಡಾಕ್ಟರ್ ಜ್ಞಾನಾನಂದ ಎನ್ನುವರು ಈ ಬರೇ ತಾಳದ ಬಗ್ಗೆಯೇ ಒಂದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪೌರಾಣಿಕ ಚಿತ್ರ ಬರೆಯುವಾಗ ಈ ತಾಳದ ಮಾಹಿತಿ ಮುಖ್ಯವಾಗಿ ಬೇಕಾಗುತ್ತೆ. ಆಮೇಲೆ ಈ ಪೌರಾಣಿಕದಲ್ಲಿ ಬರುವಂಥ ಯಾವುದೇ ಒಂದು ಸಂದರ್ಭ ಸಾಮಾನ್ಯ ಜನರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ನಾವೆಲ್ಲ ಹೀಗೆ ಸುಮ್ಮನೆ ಕೂತ್ರೆ ಅದೇ ವ್ಯಕ್ತಿ ಪೌರಾಣಿಕ ರೋಲ್ನಲ್ಲಿ ಬರುವಾಗ ಒಂದು ಗತ್ತು ಗಾಂಭೀರ್ಯ ಎಲ್ಲ ಬೇರೆ ಇರ್ತದೆ. ಒಬ್ಬ ವ್ಯಕ್ತಿ ಒಂದು ರಾಜನಾಗಿ ಬಂದರೆ ಹೇಗೆ ಕೂತ್ಕೊಳ್ತಾನೆ, ಅದೇ ವ್ಯಕ್ತಿ ಸೇವಕನಾಗಿ ಬಂದರೆ, ದೂತನಾಗಿ ಬಂದರೆ ಮೊದಲಿನ ಹಾಗೆ ಕೂತ್ಕೊಳ್ಳೋದಿಲ್ಲ. ಉದಾಹರಣೆ, ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಬರುವಂಥ ಯಾವುದೇ ಒಂದು ಸೀರಿಯಲ್ಸನ್ನು ನಾವು ನೋಡಿದಾಗ ಅದೆಲ್ಲವನ್ನೂ ಕೂಡ ನಾವು ಡಾಕ್ಟರ್ ರಾಜ್ಕುಮಾರ್ ಚಿತ್ರದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಚಿತ್ರವನ್ನು ಬರೆಯುವಾಗ ಇಂತಹ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರನ್ನು ನಾವು ನೆನಪಿಸಿಕೊಂಡಾಗ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ. ಮುಖದ ಭಾವನೆಗಳು ಹೇಗೆ ಅಂತ ನಮಗೆ ಗೊತ್ತಾಗ್ತದೆ. ಹೌದು, ಅಂದರೆ ಅದರಲ್ಲಿ ಹೇಗಿರ್ತದೆ, ಆ ರೇಖೆಗಳು ಹೇಗೆ ಬರ್ಬೋದು, ಅಥವಾ ಹಾಸ್ಯ, ರೌದ್ರ, ಇದಕ್ಕೆಲ್ಲ ಹೇಗೆ ಪುರಾಣ ಸಹಿತವಾದಂತಹ ಒಂದು ದೃಷ್ಟಿಕೋನ ಹೇಗಿರ್ಬೋದು ಅಂತ ಗೊತ್ತಾಗ್ತದೆ. ಅಂದರೆ ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಸುಮಾರಾಗಿ ಅವ ಹೀಗೆ ಇರಬಹುದು ಅಂತ ಒಂದು ಕಲ್ಪನೆಯನ್ನು ನಾವು ಮಾಡಲಿಕ್ಕೆ ಅಸಾಧ್ಯ ಉಂಟು. ಅದನ್ನೇ ನಾವು ಯಾವುದೇ ಒಂದು ಫಂಕ್ಷನ್ಗೆಲ್ಲ ಹೋದಾಗ ಈ ಕೆಲವು ಪರ್ಸನಾಲಿಟಿ ಕೂಡ ನಮಗೆ ನಿಯರೆಸ್ಟ್ ಇರ್ತಾರೆ.
ಉದಾಹರಣೆ ಒಂದು ಮದುವೆ ಆಗಿರ್ಬೋದು, ಸಭೆ ಸಮಾರಂಭ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕೆಲವರದ್ದು ಅವರ ಸ್ಟ್ಯಾಂಡರ್ಡ್ಸ್, ಒಬ್ಬ ಯಾವ ರೀತಿ ಮನುಷ್ಯ ಎನ್ನುವುದನ್ನು ಅವ ಕೂತ್ಕೊಂಡ ರೀತಿಯಲ್ಲಿಯೇ ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಈ ಪೌರಾಣಿಕದಲ್ಲಿ ನಾವು ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈವನ್ ಯಾವುದೇ ಒಂದು ಸಂದರ್ಭವನ್ನು ಸುಮ್ಮನೆ ಹೀಗೆ ಕೂತ್ಕೊಂಡಾಗ ಒಂದು ಅರ್ಥ ಬೇರೆ ಆಗಿರ್ಬೋದು, ಅವನೇ ಹೀಗೆ ಕೂತ್ಕೊಂಡಾಗ ಇನ್ನೊಂದು ಅರ್ಥ ಆಗ್ಬೋದು. ಅದೆಲ್ಲವನ್ನೂ ಕೂಡ ಆಮೇಲೆ ಕಂಪೋಸ್ ಮಾಡುವಂಥದ್ದು. ಈಗ ಫೇಸ್ ಟು ಫೇಸ್ ಏನು ಕನೆಕ್ಷನ್ ಉಂಟಾ, ಭಾವನೆಗೆ ಭಾವನೆ ಸ್ಪಂದನ ಉಂಟಾ, ಇದೆಲ್ಲವನ್ನು ಕೂಡ ನಾವು ಮಾಡುವಂಥದ್ದು. ಮೊದಲು ಕೀ ಸ್ಕೆಚ್ನಲ್ಲಿ ಎಲ್ಲ ಕರೆಕ್ಷನ್ ಮಾಡಿ ಆಮೇಲೆ ನಾವು ಪೇಪರಿಗೆ ಅದನ್ನು ಅಳವಡಿಸಬೇಕಾಗುತ್ತೆ. ಆಗ ನಾವು ಮಾಡಿದ ಚಿತ್ರ ಒಳ್ಳೆಯದಾಗುತ್ತೆ. ಇನ್ನೊಂದು ಸರ್, ಈ ಚಿತ್ರ ಬರೆಯುವಾಗ ಅದಕ್ಕೊಂದು ಕಾಂಪೋಸಿಷನ್ಸ್ ಅಂತ ಬರ್ತದೆ. ಅಂದರೆ ಅದಕ್ಕೆ ಅದರದ್ದೇ ಒಂದು ನಿಯಮ ಉಂಟು. ಒಂದೇ ಗೆರೆಯಲ್ಲಿ ತಲೆ ಬರಬಾರ್ದು, ಅದು ಹೊರಿಸಾಂಟಲ್ ಆಗಿರ್ಬೋದು, ವರ್ಟಿಕಲ್ ಆಗಿರ್ಬೋದು, ಸಮಾನ ರೇಖೆಯಲ್ಲಿ ತಲೆ ಬರಬಾರ್ದು ಅಂತ ಕೆಲವೆಲ್ಲ ಇಂಥದ್ದು ಹಲವಾರು ನಿಯಮ ಎಲ್ಲ ಉಂಟು. ಆ ನಿಯಮವನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಫಾಲೋ ಮಾಡಿದಾಗ ಅದು ಸ್ವಲ್ಪ ಇಂಪ್ರೆಸ್ ಆಗುತ್ತೆ. ಆಮೇಲೆ ಕಲರ್ ಬ್ಯಾಲೆನ್ಸ್ ಕೂಡ, ಕಲರ್ ಬ್ಯಾಲೆನ್ಸ್ ಹೀಗೆ. ನಾನು ಸೂರ್ಯಕುಂತಿ ಸಮಾಗಮ ಅಂತ ಒಂದು ಚಿತ್ರ ಮಾಡಿದ್ದೆ, ಅದು ಭಾರಿ ಫೇಮಸ್ ಆಯಿತು. ಅದು ಬಾಂಬೆಯಲ್ಲಿ ಒಬ್ಬರು ಭಾರಿ ದೊಡ್ಡ 6x4 ಸೈಜ್ನ ದೊಡ್ಡ ಪೇಂಟಿಂಗ್ ಕೂಡ ಮಾಡಿಸಿದ್ರು. ಅವರು ಕೂಡ ಹೇಳಿದ್ರು ಇದು ಹೀಗೆ ಬಂತು ಅಂತ. ಸೊ ಸೂರ್ಯ ಕುಂತಿ ಅಲ್ಲಿ ಇಡೀ ವಾತಾವರಣವೇ ಬಿಸಿ ಆಗಿಬಿಡುವಂಥದ್ದು. ಇದೆಲ್ಲ ಕಲ್ಪನೆಗಳು. ಹಾಗೆ ಅಂದರೆ ಈ ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣುವುದನ್ನು ಕಲಾವಿದನು ಕಾಣಬಲ್ಲನು ಅಂತ. ಹಾಗೆ ಆ ಸಂದರ್ಭದಲ್ಲಿ ಈಗ ಒಬ್ಬ ಕುರುಡನ ಚಿತ್ರ ಬರೆಯುವುದಿದ್ರೆ ಅಲ್ಲಿ ಕಣ್ಣೇ ಮಾಡದಿದ್ರು ನಡೀತದೆ. ಹೌದು, ಕಣ್ಣಿಲ್ಲ ಈ ಥರ. ಇದೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ನೆನಪು ಮಾಡಿಕೊಂಡಾಗ ಸ್ವಲ್ಪ ಜಾಸ್ತಿ ಪ್ರಯೋಜನ ಬರ್ತದೆ. ಒಂದು ಕಡೆ ಸರ್, ದುರ್ಯೋಧನನ ಜೊತೆಯಲ್ಲಿ ಕುಂತಿ ಮಾತಾಡ್ತಾಳೆ. ದುರ್ಯೋಧನನ ಜೊತೆಯಲ್ಲಿ ಕುಂತಿ ಮಾತಾಡ್ತಾಳೆ. ಸೊ ಕುಂತಿಗೆ ದುರ್ಯೋಧನ ಒಂದು ದೊಡ್ಡ ನಾಗರ ಹಾವಿನಾಗೆ ಕಾಣ್ತಾನೆ. ಅಲ್ಲಿ ನಾಗರ ಹಾವು ಮಾಡಲಿಕ್ಕೆ ಆಗೋದಿಲ್ಲ. ಸೊ ದುರ್ಯೋಧನನ ಎದೆಯಲ್ಲಿ ಒಂದು ನಾಗರ ಹಾವು ಬಂದಾಗ ಅದಕ್ಕೆ ಇಲ್ಲಿ ಮ್ಯಾಚ್ ಆಗ್ತದೆ ಈ ಥರ. ಹಾಗೆ ಕುಂತಿ ಸೀರಿಯಲ್ನಲ್ಲಿ ಕುಂತಿಯನ್ನು ಯಮ ಬರ್ತಾನೆ. ಸೊ ನಾವೇನು ಮಾಡಿತ್ತು ಅಂತೇಳಿದರೆ, ಯಮ ಸ್ವಲ್ಪ ಉಗ್ರ ಆಗಿರ್ಬೋದು. ಹೌದು. ಸೊ ಅಂಥ ಅಷ್ಟು ಚಂದದ ಕುಂತಿಯ ಎದುರಿಗೆ ಇಷ್ಟು ಉಗ್ರ ಸ್ವರೂಪಿ ಯಮ ಬಂದರೆ ಹೇಗಾಗ್ಬೋದು? ಅದಕ್ಕೆ ನಾವೇನು ಮಾಡಿತ್ತು ಅಂದರೆ, ಉಗ್ರವಾಗಿರುವಂತಹ ಯಮ ಹಿಂದೆ ಇದ್ದಾನೆ, ಅದರ ಎದುರಿಗೆ ಸುಂದರವಾದ ಒಬ್ಬ ಯುವಕನಾಗಿ ಬರುವಾಗ ಈ ಥರ ನಾವು ಎಷ್ಟೋ ಮಾಡಿದ್ದುಂಟು. ಇದು ಸಣ್ಣ ಸಣ್ಣ ಒಂದು ಎಳೆಯನ್ನೇ ನಾವು ಸ್ವಲ್ಪ ಇಂಪ್ರೆಸ್ ಮಾಡೋದು. ಯಾಕಂದರೆ ಓದುಗರಿಗೆ ಆ್ಯಸಿಟೀಸ್ ಮಾಡಿದರೆ ಅಷ್ಟೊಂದು ಇಂಪ್ರೆಸಿವ್ ಆಗೋದಿಲ್ಲ. ಅದಕ್ಕೆ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಹೇಗೆ ನಿಮ್ಗೆ ಐಡಿಯಾಗಳು ಬರುತ್ತೆ ಅಂತ. ಅಂದರೆ ಇದಕ್ಕೆ ಕಾರಣ ಯಾಕಂದರೆ ಇದರ ಹಿಂದೆ ಬಹಳ ದೊಡ್ಡ ಅಧ್ಯಯನಶೀಲತೆ ಬೇಕು ಮತ್ತು ಯೋಚನಾ ಲಹರಿ ಬೇಕು. ಏನಂದರೆ ಕಲ್ಪನೆ, ನಾವು ಆ ಕಥೆಯನ್ನು ಕಲ್ಪನೆ ಮಾಡೋದಕ್ಕಿಂತಲೂ 3 ಪಟ್ಟು ನೀವು ಕಲ್ಪನೆ ಮಾಡಿರ್ತೀರಿ ಅಂತ ನನಗೆ ಅನಿಸ್ತದೆ. ಯಾಕಂದರೆ ನೀವೀಗ ಉದಾಹರಣೆ ಹೇಳಿದಾಗೆ ಯಮ ಬರಬೇಕಾದ್ರೆ ಕುಂತಿ ಎದುರುಗಡೆ ನಾವು ಯಮ ಅಂದರೆ ಅವ ಮೃತ್ಯುದೇವತೆ ಅಂತ ತಿಳ್ಕೊಂಡು ನಮ್ಮ ಹತ್ರ ಅದೇ ಭಾವನೆ ಇರ್ತದೆ. ಆದರೆ ಅಂತಹ ಮೃತ್ಯುದೇವತೆಯು ಕುಂತಿಯನ್ನು ಅವಳ ಜೊತೆ ಸಮಾಗಮ ಹೊಂದಕ್ಕೋ, ಅವಳ ಜೊತೆ ಬರೋದಕ್ಕೋ, ಆ ಒಂದು ಭೇಟಿ ಆಗೋದಕ್ಕೋ, ಆ ಸನ್ನಿವೇಶಗಳು ಅವ ಹೇಗೆ ಇರ್ಬೋದು ಅನ್ನೋದನ್ನು ನೀವು ಚಿತ್ರ ಬರೆದ ನಂತರ ನಾವು ಸುಲಭವಾಗಿ ಅರಗಿಸಿಕೊಳ್ತೇವೆ. ಆದರೆ ಅದನ್ನು ಆ ಚಿತ್ರ ಸೃಷ್ಟಿ ಮಾಡಬೇಕಾದ್ರೆ ನಿಮಗೆ ಭಾಳಷ್ಟು ಸರ್, ಅದಕ್ಕೆ ನಮಗೆ ಕತೆ ಕೊಡ್ತಾರೆ. ಕತೆ ಕೊಟ್ಟು ಒರಿಜಿನಲ್ ಕತೆ ಕೊಡ್ತಾರೆ. ಪ್ರತಿಯೊಂದು ಸೀರಿಯಲ್ಲಿ ಇಷ್ಟಕ್ಕೆ ಟಿಕ್ ಮಾಡಿ ಕೊಡ್ತಾರೆ. ನಾವೇನು ಮಾಡ್ತೇವೆ ಅಂದರೆ, ಒಂದು ಕಥೆಯನ್ನು 2-3 ಸಲ ಹೋಗ್ತೇವೆ. ಒಂದು ಸಲ ಓದಿದಾಗ ಸಾಮಾನ್ಯ ರೀತಿಯಲ್ಲಿ ನಾವು ಓದಲಿಕ್ಕಾಗುತ್ತೆ. 2ನೇ ಸಲವಾಗಿ ಸಮಥಿಂಗ್ ಉಂಟು ಅಂತ, 3ನೇ ಸಲ, 4ನೇ ಸಲ, ಹೀಗೆ ಒಂದು 4-5 ಸಲ ಹೋದಾಗ ನಾವು ಕಥೆಯ ಒಳಗೆ ಕಥೆಯ ಒಳಗೆ ಹೋಗಿಬಿಡ್ತೇವೆ. ಸೂಕ್ಷ್ಮ ಭಾವಗಳು ಗೊತ್ತಾಗ್ತದೆ. ಹೌದು. ಸೊ ಒಂದು ಸಲ ನಾವು ಕಥೆಯ ಒಳಗೆ ಹೋದರೆ ಅಲ್ಲಿ ನಮಗೆ ಆ ಲೋಕವೇ ಬೇರೆಯಾಗಿ ಕಾಣ್ತದೆ. ಅಂದರೆ ಅಲ್ಲಿ ನೀವು ಏನು ಕಥೆ ಇದೆ ಅದರದ್ದನ್ನೇ ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಳ್ತೀವಿ. ಅಲ್ಲಿ ನಿಮ್ಮೆಲ್ಲ ಕಲ್ಪನೆಗೆ ಸರಿಯಾದಂಥ ವ್ಯಕ್ತಿಗಳ ಚಿತ್ರಣಗಳು ಬರ್ತವೆ. ಇವ ಯಮ, ಇವನು ದುರ್ಯೋಧನ, ಇವನು ಹೀಗಿದ್ದಾನೆ, ಅವರವರಿಗೇನು ಸಾಮ್ಯತೆಗಳು ಅದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಬಹುಶಃ ನಿಮಗೆ ಈ ಪ್ರಾರಂಭದ ದಿನದಿಂದ ನೀವು ಯಾವಾಗದಿಂದ ಇದನ್ನು ಸ್ಟಾರ್ಟ್ ಮಾಡಿದೆ? ಅಂದರೆ ಈ ಪೌರಾಣಿಕಕ್ಕೆ ಬರಲಿಕ್ಕೆ ನೀವು ಕಾರಣ ಏನು ಸರ್? ಇದು ನಾನು ತೀರಾ ಚಿಕ್ಕ ಹುಡುಗಿನಿರುವಾಗಲೂ ಕೂಡ ನನಗೆ ಇದರಲ್ಲಿ ತುಂಬ ಆಸಕ್ತಿ ಇತ್ತು.
ನಮ್ಮ ಶಾಲೆಯಲ್ಲಿ ನಾವು ಓದಿದ್ದು ಆದುಡ್ಪಿ ಶಾಲೆ, ಅಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಟಿ.ಕೆ. ಶ್ರೀನಿವಾಸ ರಾವ್ ಅಂತ ಇದ್ದರು. ಅವರು ಒಳ್ಳೆಯ ಆರ್ಟಿಸ್ಟ್, ಒಳ್ಳೆಯ ಸಂಗೀತಗಾರ ಮತ್ತು ಒಳ್ಳೆ ನಾಟಕಕ್ಕೆ ಡೈರೆಕ್ಟ್ ಮಾಡುವವರು. ಅವರ ನಾಟಕ ಅನ್ನೋದು ಆ ಕಾಲದಲ್ಲಿ ಭಾರಿ ಫೇಮಸ್. ಆದುಡ್ಪಿ ಶಾಲೆಯ ನಾಟಕಕ್ಕೆ ಭಾರಿ ದೂರದಿಂದ ಅತ್ಲಗೆ ಬಾರ್ಕೂರು, ಬ್ರಹ್ಮಾವರ, ಕಟ್ಪಾಡಿ ಇಲ್ಲಿಯೆಲ್ಲ ಬರ್ತಾಯಿದ್ರು. ಅಲ್ಲಿಯ ಆ ಸಂದರ್ಭದ ನಾಟಕ ರಾತ್ರಿ ಫುಲ್ಲು, ಬೆಳಿಗ್ಗೆ ಹೋಗೋದು ಈ ಥರ. ಆಮೇಲೆ ಪ್ರತಿಯೊಂದು ಸ್ಟೇಜ್ ಸೆಟ್ಟಿಂಗ್ ಕೂಡ ಅಷ್ಟು ಅದ್ಧೂರಿಯಲ್ಲಿ ಆಗಿ ಅವರು ಮಾಡ್ತಾಯಿದ್ರು. ಸೊ ಅವರು ಪ್ರತಿಯೊಂದು ನಿಲುವನ್ನು ನಮಗೆ ಈ ಥರವೇ ಬರಬೇಕು ಅಂತ ಹೇಳಿದ್ರು. ನಮಗೆ ಆಗಾಗ ನೆನಪಿಗೆ ಬರ್ತದೆ. ಒಂದು ಇನ್ನೊಂದು, ನಾವು ಚಿಕ್ಕದಿರುವಾಗ ನಮ್ಮ ಮನೆ ಹತ್ತಿರ ಒಂದು ಮಾಣಿ ದೇವಸ್ಥಾನ ಅಂತ ಇತ್ತು. ಮಾಣಿ ದೇವಸ್ಥಾನ ಅಲ್ಲಿ ದುಗ್ಗಣ್ಣ ಶೆಟ್ಟಿ ಅಂತ ಒಬ್ಬರು ಅಲ್ಲಿಗೆ ಇದ್ದರು. ಅದರ ಹತ್ತಿರ ಒಂದು ನಿತ್ಯಾನಂದ ಸ್ವಾಮಿ ಭಜನಾ ಮಂದಿರ ಇದೆ, ಅಲ್ಲಿ ಅರ್ಚಕರಾಗಿದ್ದರು. ಅವರು ಆ ಕಾಲದಲ್ಲಿ, ನಾನು ಎಲಿಮೆಂಟ್ರಿ ಶಾಲೆಯಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಏನು, ಆವಾಗ ಇಡೀ ಗೋಡೆಯಲ್ಲಿ ನಾವು ಶಿವನಿಗೆ ಸಂಬಂಧಪಟ್ಟ ಚಿತ್ರವನ್ನು ಬರೆಯಿತು. ಬರೀ ಶಿವನಿಗೆ ಸಂಬಂಧಪಟ್ಟ ಚಿತ್ರ. ಆವಾಗ ಏನಾಯ್ತು ಅಂತೇಳಿದರೆ, ಆ ಚಿತ್ರ ನೋಡಲಿಕ್ಕಾಗಿಯೇ ದೂರದೆಲ್ಲ ಜನೆಲ್ಲ ಬರುವಾಗ ನನಗೇನೋ ಸಮಥಿಂಗ್ ಏನೋ ಇದೆ ಅಂತ ಆಯಿತು. ಆವಾಗ ನಮಗೆ ಗೊತ್ತಿಲ್ಲದೇ ಇದ್ದ ವಿಷಯವನ್ನು ನಾನು ಅವರಿವ್ರ ಹತ್ರ ಕೇಳ್ತಾ ಇದ್ದೆ. ನನ್ನ ಅಮ್ಮ ಅವರಿಗೆ ಹೆಬ್ಬೆಟ್ಟು, ಶಾಲೆಗೆ ಹೋಗಲಿಲ್ಲ, ಆದರೂ ಅವರ ಸ್ಟೇಟ್ಮೆಂಟ್ ಕರೆಕ್ಷನ್ ಅಂದರೆ ಅಷ್ಟು ಪರ್ಫೆಕ್ಟ್. ಏನಿದ್ರು ಒಂದು ಹಕ್ಕಿ ಮಾಡೋದಿದ್ರು, ಅಯ್ಯೋ ಮಾರೇ ಅಷ್ಟು ಕಷ್ಟ ಯಾಕೆ ಮಾಡ್ತೀವಿ, ನೋಡಿ ಒಂದು ಓವಲ್ ಮಾಡು, ಅದ್ರ ಹತ್ತಿರ ಇನ್ನೊಂದು ಓವ್ ಮಾಡು, ಅದ್ರ ಹತ್ರ ಹೀಗೆ ತ್ರಿಕೋನ ಬರಿ, ನೋಡಿ ಒಂದು ಚಿಕ್ಕ ಹಿಡಿದು ಹಕ್ಕಿ ಆಯಿತು ಮಾರೇ, ನೀನು ಯಾಕೆ ಮಂಡಿ ಬಿಸಿ ಮಾಡ್ತೀವಿ. ಅಂದರೆ ಎಷ್ಟು ಕಷ್ಟ ಇದ್ದದ್ದನ್ನು ಅವರು ಕೂಡ ಸುಲಭವಾಗಿ ಹೇಳ್ತಾ ಇದ್ರು. ಒಂದು ಆಮೇಲೆ ನಾನು ಸರ್ವೀಸಿಗೆ ಹೋದಾಗ ಪ್ರೊಫೆಸರ್ ಕೆ ಕಿರೀಟಿ ಅಂತ ಒಬ್ಬರಿದ್ದರು, ಫಿಸಿಯಾಲಜಿ ಡಿಪಾರ್ಟ್ಮೆಂಟ್ಲಿ ಪ್ರೊಫೆಸರ್ ಕೆ ಕಿರೀಟಿ. ಅವರು ಕೂಡ 10-20 ಪೇಜಿನಲ್ಲಿರುವಂಥ ಒಂದು ಮ್ಯಾಟರನ್ನು ಬರೀ 1 ಪೇಜಿಗೆ ರಿಡ್ಯೂಸ್ ಮಾಡಿ ಅಷ್ಟನ್ನು ಇದರಲ್ಲಿ ತಂದಿಡ್ತಿದ್ರು. ಅಂದರೆ ಅಷ್ಟು ಒಂದಕ್ಕೊಂದು ಕನೆಕ್ಷನ್ ಕೊಟ್ಟು ಸುಲಭ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತಾ ಇದ್ರು. ಅವರು ಕ್ಲಾಸಿಗೆ ಹೋಗೋದು ಕೂಡ ಹಾಗೆ, ಬರೀ ಒಂದು ಕಾರ್ಡ್ ಇಟ್ಕೊಂಡು ಹೋಗೋದು, ಅದನ್ನು ನೋಟ್ ಮಾಡಿ ಇಟ್ಕೊಳ್ತಾರೆ. ಇಡೀ ಕಾರ್ಡೇ ನೋಟ್ ಅಷ್ಟೇ, ಒಂದು ಕಾರ್ಡ್ ಮಾತ್ರ, ಬರೀ ನಮ್ಮ ಪೋಸ್ಟ್ ಕಾರ್ಡ್ A4 ಸೈಜ್ನ ಅರ್ಧದ ಸೈಜ್, ಅದರಲ್ಲಿ 2-3 ಗಂಟೆ ಮಾತಾಡ್ತಾಯಿದ್ರು ಅಷ್ಟೇ. ಅಷ್ಟು ಸುಲಭ. ಇದು ನನಗೆ ಅಮೇರಿಕದ ಕೆಲಸಕ್ಕೆ ತುಂಬ ಸಹಾಯ ಆಯಿತು. ಅದಕ್ಕೂ ಇದಕ್ಕೂ ಸಂದರ್ಭ, ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದರೆ ನನಗೆ ಅವರು ದೇವರು ಕೊಟ್ಟ ವರ ಅಂತ. ಹೌದು. ಈಗ ನೀವು ಈ ಶಾಲೆಯಿಂದ ನಂತರ ಚಿತ್ರಕಲೆಯನ್ನೇ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಏನು ದಾರಿಗಳನ್ನು ಹುಡ್ಕೊಂಡ್ರಿ? ಇಲ್ಲ ಸರ್, ನಾನು ಶಾಲೆಯಲ್ಲಿ ಚಿತ್ರಕಲೆ ಆ ಫೀಲ್ಡ್ಗೆ ಬರ್ತೇನೋ ಈ ಫೀಲ್ಡ್ಗೆ ಬರ್ತೇನೋ ಅಂದು ಎಂಥದ್ದು ಇಲ್ಲ. ಆವಾಗ ತುಂಬ ಕಷ್ಟದ ಕಾಲ. ಹಾಗಂತ ನಮ್ಮ ಎಲಿಮೆಂಟ್ರಿ ಶಾಲೆಯಲ್ಲಿ ಸುಮಾರು ಜನ ಟೀಚರ್ಸ್, ಮುಖ್ಯವಾಗಿ ರಾಮದಾಸ್ ನಕ್ಷತ್ರ ಮಾಷ್ ಅಂತ ಒಬ್ಬರು ಇದ್ದರು. ಅವರು ನಾವು ಪ್ರಾತಃ ಸ್ಮರಣೀಯರು ಅಂತ ಹೇಳ್ತೇವೆ. ಮೊನ್ನೆ ತೀರಿ ಹೋದ್ರವರು. ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ರಜೆ ಸಮಯದಲ್ಲಿ, ಆ ಕಾಲದಲ್ಲಿ ಎಲ್ಲ ರಜೆಯ ಟೈಮ್ನಲ್ಲಿ ಕಾಂಪಿಟೇಷನ್ ಆಗೋದು. ಅವರು ಮನೆಯಿಂದ, ಅವರ ಮನೆಯಲ್ಲಿ ಕಲ್ಮಾಡಿ, ನಮ್ಮ ಮನೆ ಪುತ್ತೂರು, ಅಲ್ಲಿಂದ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಕಾಂಪಿಟೇಷನ್ಗೆಲ್ಲ ಮಾಡ್ತಿದ್ರು. ಹೆಚ್ಚಾಗಿ ನಮ್ಮ ಚಂದ್ರಮೌಳೀಶ್ವರ ದೇವಸ್ಥಾನದ ಮೇಲೆ ಒಂದು ಕಲಾವೃಂದ ಅಂತ ಇತ್ತು, ಅಲ್ಲಿ ಕಾಂಪಿಟೇಷನ್ ಆಗೋದು. ಸೊ ಹೆಚ್ಚಾಗಿ ನನಗೆ ಪ್ರೈಸ್ ಬರ್ತದೆ. ಅದನ್ನು ಅವರೇನು ಮಾಡೋದು, ಇಡೀ ಶಾಲೆಯ ಮಕ್ಕಳಿಗೆ ತೋರಿಸೋದು. ಇದು ನಮ್ಮ ಹುಡುಗ, ನಾನು ಕರ್ಕೊಂಡು ಹೋಗಿ, ದೊಡ್ಡ ಸಂಗತಿ, ಅದು ದೊಡ್ಡ ಇಶ್ಯೂ, ನೀವೆಲ್ಲ ಹೀಗಾಗಬೇಕಪ್ಪ, ನೀವೆಲ್ಲ ಹೀಗಾಗಬೇಕು. ನಮ್ಗೆ ಏನೋ ಒಂಥರ ವಿಚಿತ್ರ ಒಂದು ಅವರು ಸರ್. ಇನ್ನೊಂದು ಅಚ್ಯುತ ಮಾಷ್ ಅಂತ 5ನೇ ಕ್ಲಾಸ್ನಲ್ಲಿ ಇದ್ದರು. ಅಚ್ಯುತ ಮಾಷ್ ಅಂತ ಅವರು ಒಳ್ಳೆ ಪುರೋಹಿತ, ಸಂಸ್ಕೃತ ಬಗ್ಗೆ ಅವ್ರ ಲೀಲಾಜಾಲ ಫಸ್ಟ್ ಕ್ಲಾಸ್. ಇದು ಅವರು ಕೂಡ ಹಾಗೆ. ಅವರು ಏನು ಮಾಡಿದರು ಅಂತೇಳಿದರೆ, ಪ್ರತಿ ಒಂದು ಏಪ್ರಿಲ್ ಮೇ ರಜೆಯಲ್ಲಿ ಶಾಲೆಗೆ ಬೇಕಾಗುವಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಚಾರ್ಟ್ ಮಾಡೋದು, ಒಂದಷ್ಟು ಚಾರ್ಟ್ ಮಾಡಿ ಆ ಚಾರ್ಟಿನ ಸಹಾಯದಿಂದ ಕ್ಲಾಸಿಗೆ ಪಾಠ ಮಾಡೋದು. ಆವಾಗ ನಮಗೆ ಅದು ನಾನು ಮಾಡಿದ್ದು ಮರೆ ಅಂತ ಹೇಳುವಾಗ ಒಂದು ಅಭಿಮಾನ ಇರ್ತದೆ. ಅವ್ರು ಹೇಳ್ತಾರೆ, ಇದು ನಿಮ್ಮ ಈ 5ನೇ ಕ್ಲಾಸ್ ನರಸಿಂಹ ಮಾಡಿದ್ದು, ಇದು ನಮಗೆ ಸಹಾಯ ಆಯಿತು. ಈಗೆಲ್ಲ ಅದು ಏನೋ ಒಂಥರ ಆಗಲೇ ಒಂದು ಟಾನಿಕ್ ಕೊಟ್ಟಾಗ ಆಯಿತು. ಹಾಗೆ. ಮತ್ತು ಅದರ ನಂತರ ಸರ್
ಆಮೇಲೆ ನಾವು ಬೋರ್ಡ್ ಸ್ಕೂಲ್ ಬಂತು. ಬೋರ್ಡ್ ಸ್ಕೂಲ್ನಲ್ಲಿ ಬಿ ಪಿ ಬಾಹಿರಿ ಅಂತ ಒಬ್ಬರು ಒಳ್ಳೆ ರಂಗೋಲಿ ಬ್ರಹ್ಮ ಅಂತ ಅವರ ಹೆಸರು. ಅವರನ್ನು ಕರೆಯುವುದೇ ರಂಗವಲ್ಲಿ ಬ್ರಹ್ಮ. ರಂಗವಲ್ಲಿಗೆ ಸಂಬಂಧಪಟ್ಟ ಸುಮಾರು ಬುಕ್ಸ್ ಹೆಚ್ಚು ಕಡಿಮೆ ಒಂದು 20ರ ಮೇಲೆ ಬುಕ್ಸ್ ಎಲ್ಲ ಮಾಡಿದ್ದಾರೆ. ಅವರು ಕೂಡ ಶಾಲೆಯಲ್ಲಿ ಪುಸ್ತಕತ್ತಿದ್ದಾಗ ನಮ್ಮ ಹತ್ರ ಎಲ್ಲ ರಂಗೋಲಿ ಮಾಡಿಸೋದಿತ್ತು. ಅದನ್ನು ಫೈನಲ್ ಮಾಡಿ ಅವರು ಬುಕ್ ಮಾಡ್ತಾಯಿದ್ರು. ಅವರ ಹೆಸರು ಎಲ್ಲ ರಂಗವಲ್ಲಿ ಎಷ್ಟು ಜನರ ಮನೆಯಲ್ಲಿ ಮಾಡ್ತಾರೆ ಅವರಿಗೆಲ್ಲ ಬಿ ಪಿ ಬಾರಿ. ಬಿ ಪಿ ಅಂದರೆ ಪರಮೇಶ್ವರ ಬಾರ್ಕೂರು ಪರಮೇಶ್ವರ ಬಾಯರಿ ಅಂತ. ಅವರ ಮಗ ಹೇಗಿದೆ ಇದ್ದಾರೆ ಬಾಲಕೃಷ್ಣ ಬಾಯರಿ ಅಂತ. ನಮ್ಮ ಅಲಂಕಾರ ಟಾಕಿನ ಕೆಳಗೆ ಕಲಾ ಕುಟೀರ ಚಿತ್ರಕುಟೀರ ಅಂತ ಒಂದು ಅದು ಅವರ ಮನೆ. ಅವರು ಕೂಡ ಇದ್ದರು. ಸೊ ನಾವೇನು ಮಾಡಿತ್ತು, ಅವರ ಹೆಸರಿನ ಪ್ರಭಾವದಿಂದ ನಾವು ಅಲ್ಲಿಯೇ ಸ್ಕೂಲಿಗೆ ಸೇರಬೇಕು ಅಂತ ಆ ಶಾಲೆ ಸೇರಿತು. ಅಲ್ಲಿ ಕೂಡ ನಾವು 3 ವರ್ಷ ಅವರ ಅಂಡರ್ ಕೆಲಸ ಮಾಡಿದ್ದು. ಆಮೇಲೆ ಆ ಟೈಮಿನಲ್ಲಿ ಸರ್ ಉಡುಪಿಯಲ್ಲಿ ಜಿ ಎಸ್ ಶೆಣೈ ಭಾರಿ ಫೇಮಸ್ ಆರ್ಟಿಸ್ಟ್. ಜಿ ಎಸ್ ಶೆಣೈ ಅವ್ರಿಗೂ ಕಲಾಭಾರತಿ ಸ್ಕೂಲ್ ಆಫ್ ಆರ್ಟ್ ಅಂತ ಇತ್ತು ಈಗಿನ ಲಕ್ಷ್ಮೀ ಕಾಫಿ ಕಟ್ಟಡದಲ್ಲಿ. ಅವರ ಸಂಬಂಧ ಪರಿಚಯ ಆಯಿತು. ಸೊ ನಾವು ಅವ್ರ ಹತ್ರ ಸ್ವಲ್ಪ ಕಲಿಯೋಣ ಅಂತ ರಿಕ್ವೆಸ್ಟ್ ಮಾಡಿದ್ದು. ಆಯಿತು ಬಾ ಮಾರಾಯ ಅಂತ ಹೇಳಿದರು. ಅಲ್ಲಿ ಹೋಯಿತು. ಅಲ್ಲಿ ಕಲಾಭಾರತಿ ಸ್ಕೂಲ್ ಆಫ್ ಆರ್ಟ್ ಅಂತ ನಾನು ಹೇಳಿದ್ದೆಲ್ಲ, ಅಲ್ಲಿ ನನ್ನನ್ನು ಫ್ಯಾಕ್ಯುಲ್ಟಿ ಅಂತ ಮಾಡಿದರು. ನಾನಿಲ್ಲಿ ಅವ್ರ ಹತ್ರ ಕಲೀಲಿಕ್ಕೆ ಹೋದ್ದು, ಅವರು ಅವರ ಸ್ಕೂಲ್ಗೆ ಫ್ಯಾಕ್ಯುಲ್ಟಿ ಅಂತ ಮಾಡಿದರು. ಅದು ಆ ನೆವನದಲ್ಲಿ ನಮಗೆ ತುಂಬ ಕಲೀಲಿಕ್ಕೆ ಆಯಿತು. ಆದರೆ ಅಲ್ಲಿ ಮತ್ತೊಂದು ತುಂಬ ನಮಗೆ ಬೆನಿಫಿಟ್ ಆಯಿತು ಏನಂದರೆ, ಅವರ ಆ ಆರ್ಟ್ ಗ್ಯಾಲರಿಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ನವರು ಬರ್ತಾ ಹೋಗ್ತಾ ಇದ್ದರು. ಅಂದರೆ ಬೇರೆ ಕಲಾವಿದರ ಸಂಪರ್ಕ ಆಗೋದು. ಹೌದು. ಆವಾಗ ಕೆ ಕೆ ಹೆಬ್ಬಾರ್ ಬಂದಿದ್ದರು. ಸೊ ಒಂದು ದಿನ ಇಡೀ ನಾನು ಕೆ ಕೆ ಹೆಬ್ಬಾರ್ ಮತ್ತು ಜಿ ಎಸ್ ಶೆಣೈ ಉಡುಪಿಯ ದೇವಸ್ಥಾನಗಳೆಲ್ಲ ಭೇಟಿ ಕೊಟ್ಟು ಆಮೇಲೆ ಮಠದಲ್ಲಿ ಊಟ ಮಾಡಿ ಹೋದ್ದು ಉಂಟು. ಅದ್ಭುತವಾದಂಥ ನೆನಪುಗಳು. ಹೌದು ಸರ್, ಹೌದು. ಆಮೇಲೆ 1-2 ವರ್ಷ ಆದ ನಂತರ ಎಸ್ ಎಂ ಪಂಡಿತ್, ಗುಲ್ಬರ್ಗದ ಭಾರಿ ಫೇಮಸ್ ಆರ್ಟಿಸ್ಟ್. ಎಸ್ ಎಂ ಪಂಡಿತ್ ಅಂದರೆ ಕಲಾರಂಗದಲ್ಲಿ ಅವರು ದೇವರು, ಅಷ್ಟು ದೊಡ್ಡ ಆರ್ಟಿಸ್ಟ್ ಬಂದಿದ್ದರು. ನಾವು ಜಿ ಎಸ್ ಶೆಣೈ ದೇವಸ್ಥಾನ ಎಲ್ಲ ಸುತ್ತಿ ಆಮೇಲೆ ಮಠದಲ್ಲಿ ಊಟ ಮಾಡಿ ಆಮೇಲೆ ಆಗ ಮಿತ್ರ ಸಮಾಜ ಅಂತ ಒಂದು ಹೋಟ್ಲ್ ಅಲ್ಲಿ ಚಹಾ ಕುಡಿದು ಬಿಸ್ಕುಟ್ ಅಂಬಡಿ ತಿಂದು ಬಂದದ್ದು ನೆನಪುಂಟು. ಸೊ ಇದೆಲ್ಲ. ಆಮೇಲೆ ಸರ್ ಈ ಜಿ ಎಸ್ ಶೆಣೈಯವರ ಜೊತೆಯಲ್ಲಿ ನಾವು ಬೆಂಗಳೂರಿನ ಕಲಾಮೇಳ ಅಂತ ಒಂದಿತ್ತು. ಕಲಾಮೇಳ ನಮ್ಮದು ಒಂದು ಟೀಮ್. ನಾವು ಅಲ್ಲಿ ಹೋಗಿ ಕಲಾಮೇಳದಲ್ಲಿ ಪೂರ್ತಿ ಪಾರ್ಟಿಸಿಪೇಷನ್ ಮಾಡಿ ಬರ್ತಿತ್ತು. ಒಂದು ಸಲ ಆವಾಗ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದ ಕಾಲ ಕಲಾಮೇಳ ಭಾರಿ ಅದ್ಧೂರಿಯಾಗಿ ನೆರವೇರಿಸಿತ್ತು. ಆ ಸಂದರ್ಭದಲ್ಲಿ ಎಮ್ ಎಫ್ ಹುಸೇನ್ ಬಂದಿದ್ದರು. ಎಮ್.ಎಫ್. ಹುಸೇನ್ ಅದೆಲ್ಲ ಗ್ರೂಪ್ ಫೋಟೋ ಉಂಟು ಸರ್. ನಂತರ ಎಮ್.ಎಫ್. ಹುಸೇನ್ ಬಂದಿದ್ದರು. ಎಮ್.ಎಫ್. ಹುಸೇನ್ ಹಾರ್ಸ್ನಲ್ಲಿ ಭಾರಿ ಫೇಮಸ್ ಆರ್ಟಿಸ್ಟ್. ಎಮ್.ಎಫ್. ಹುಸೇನ್ನಲ್ಲಿ ಹಾರ್ಸ್ ಒಂದು ಇರ್ತದೆ. ನಾವೆಲ್ಲ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿಕೊಂಡು ಅವರ ಡೆಮೋನ್ಸ್ಟ್ರೇಷನ್ ನೋಡಲಿಕ್ಕೆ ನಾವು ತುಂಬ ಆಸೆ ಪಟ್ಟಿದ್ದು. ಆದರೆ ಅವರು ಕೈಯಲ್ಲಿ ಒಂದು ಸಣ್ಣ ವೈಟ್ ಪೇಪರ್ ಇಟ್ಕೊಂಡು ಹೀಗೆ ನೋಡಿ ಬರೀತಾರೆ. ಕನ್ನಡದಲ್ಲಿ ಎಮ್.ಎಫ್. ಹುಸೇನ್ ಬರ್ತಾರೆ. 4 ಫೀಟ್ 6 ಫೀಟಿನ ಕ್ಯಾನ್ವಾಸ್ ಅದು, ನಮ್ಮ ಚಾಪೆಯ ಸೈಜ್. ಎಮ್.ಎಫ್. ಹುಸೇನ್ ಬರೆದರು ತುಂಬಿದ ಸಭೆಯಲ್ಲಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಇಂಗ್ಲೀಷ್ನಲ್ಲಿ ಬರೆದರು, ಹಿಂದಿಯಲ್ಲಿ ಬರೆದರು, ಕೊನೆಗೆ ಉರ್ದುನಲ್ಲಿ ಬರೆದ್ರು, ಕೆಳಗಿಟ್ಟು ಬ್ರಷ್ ಎಲ್ಲ ಕ್ಲಾಪ್ ಮಾಡಿದ್ರು. ಅರೆ ಇದಂಥದ್ದು ಚಿತ್ರ ಮಾಡ್ತಾರೆ ಅಂತ ತಂದ್ಕೊಂಡ್ರೆ ಇವರು ಖಾಲಿ ಸಿಗ್ನೇಚರ್ ಹಾಕಿ. ಹೌದು. ಮರುದಿನ ಇದು ಪ್ರಜಾವಾಣಿ, ಕನ್ನಡಪ್ರಭ ಅದ್ರಲ್ಲಿ ಹುಡುಗಾಟದ ಹುಸೇನ್ ಅಂತ ಬಂತು. ಮರುದಿನ ಅವ್ರು ಬಂದರು. ನಾವು ಕೇಳಿದ್ವಿ, ಸರ್ ಇದು ಇನಾಗ್ರೇಷನ್ ಇಸ್ ಐಸಾಹಿ ಹೋತಾಯ ಅಂತ ಹೇಳಿದ್ರು. ಅಂದರೆ ಅವರಿಗೆ ಪ್ರಚಾರ ಹೇಗೆ ತಗೊಳ್ಬೇಕು ಅದು ಗೊತ್ತಿದೆ. ಯಾರು ಆರ್ಗನೈಸರ್ ಏನು ಹೇಳ್ತಾರೆ ಅದು ಮಾಡೋದಲ್ಲ, ಬೇರೆನೆ. ಹಾಗೆ ಪ್ರಚಾರ ಜಾಸ್ತಿ. ಇದು ನಡೆದ ಕತೆ ಸರ್. ಹೀಗೆ ಆಮೇಲೆ ಮಣಿಪಾಲಕ್ಕೆ ಹೇಗೆ ಜಾಯಿನ್ ಆದ್ರಿ ಸರ್? ನಾನು ಮಣಿಪಾಲದಲ್ಲಿ ತುಂಬ ಚಿಕ್ಕ ಏಜಿನಲ್ಲಿ ನಾನು ಜಾಯ್ನ್ ಆಗಿದ್ದೆ ಸರ್. ಅಲ್ಲ, ಇವರು ಶೆಣೈ ಅವರ ಸಂಪರ್ಕದಿಂದ ನಂತರ ಹೇಗೆ ಮಣಿಪಾಲಕ್ಕೆ ಅದು ಮೇಲಿನ ಯೋಗ. ಯಾಕಂದ್ರೆ ಒಂದು ದಿನ ಸಂಧ್ಯಾ ಪೈ ಅವರು ತಿಲಕ್ನಾಥ್ ಮಂಜೇಶ್ವರನ ಕರೆದು, ಆ ಪಿ ಎನ್ ಆಚಾರ್ ಅಂತ ಒಬ್ಬರು ಇದ್ದಾರೆ ಅವರನ್ನು ಸ್ವಲ್ಪ ಭೇಟಿಯಾಗಿ ಅಂತ ಹೇಳಿದ್ರಂತೆ. ಆಗ ನನಗೆ ತಿಲಕ್ನಾಥ್ ಸರ್ ಯಾರನ್ನ ನಮಗೆ ಗೊತ್ತಿಲ್ಲ. ಮೇಡಮ್ ಆದರೆ ನಾನು ಎಷ್ಟೋ ಫಂಕ್ಷನಲ್ಲಿ ನೋಡಿದ್ದೇನೆ. ಅವರು ಹೇಳಿದರು, ಈಗ ಮೇಡಮ್ ನಿಮ್ಮನ್ನು ಕರೀತಾರೆ, ಒಂದು ಸಲ ಬಂದು ಹೋಗಿ. ಯಾವಾಗ ಬರಲಿ ಸರ್? ಯಾವಾಗಲೂ ಆಗ್ಬೋದು, ನಾಳೆ ಬರ್ಬೋದು. ಸರಿ ಅಂತ ಆಯಿತು.
ಸೊ ನಾನು ಅವರ ಕ್ಯಾಬಿನಿಗೆ ಫಸ್ಟ್ ಹೋಗೋದು. ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿದರು ಮತ್ತು ಹೇಳಿದರು ಹೀಗೆ ನಮಗೆ ಏನು ಧಾರವಾಡದ ನಾರಾಯಣಾಚಾರ್ ಅಂತ ಇದ್ದಾರೆ, ಒಳ್ಳೆ ದೊಡ್ಡ ಸಾಹಿತಿ, ಅವರದ್ದು ಸ್ವಲ್ಪ ಪೌರಾಣಿಕ ಚಿತ್ರ ನೀವು ಮಾಡಿಕೊಡ್ತೀರಾ? ಆಯ್ತು ಮೇಡಮ್. ಅಂದರೆ ಆವಾಗ ನಾವು ಅದಕ್ಕೆ ಸಿಗುವ ಸಂಭಾವನೆ ನಾವು ನೋಡಲೇ ಇಲ್ಲ, ಅವಕಾಶ ಮಾತ್ರ ನಾವು ನೋಡಿದ್ದು. ಸಂಭಾವನೆ ನಾವು ನೋಡಲೇ ಇಲ್ಲ, ಅವಕಾಶ ಮಾತ್ರ. ಯಾಕಂದರೆ ತರಂಗದಂತಹ ಒಂದು ಅದ್ಭುತ ಪತ್ರಿಕೆಯಲ್ಲಿ ನಾವು ಕೆಲಸ ಮಾಡೋದಂದರೆ ಅದು ಏನೋ ಪೂರ್ವಜ ಒಂದು ಪುಣ್ಯ ಅಂತ ನಾವು ಎಣಿಸಿಕೊಂಡಿದ್ದೆ ಆ ಕಾಲ. ಸೊ ಅವರು ಎಣಿಸಿದ್ದಾಯಿತು ಅನ್ನುವಂಥ ಸಂತೋಷ ಬೇರೆ, ಅವಕಾಶ ಸಿಕ್ಕಿತು, ಒಪ್ಪಿಕೊಂಡ್ರಿ? ಹೌದು, ಒಪ್ಪಿಕೊಂಡೆ. ಆ ಥರ ನಾವು ತುಂಬ ವರ್ಕೆಲ್ಲ ಮಾಡಿದ್ದು. ಸರಿ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಇನ್ನೂ ಪಿ ಎನ್ ಆಚಾರ್ಯ ಅವರ ಜೊತೆ ಚರ್ಚಿಸೋದಕ್ಕಿದೆ, ಅವರ ಅನುಭವಗಳನ್ನು ಕೇಳಿಕೊಳ್ಳೋದಕ್ಕಿದೆ. ಯಾಕೆಂದರೆ ನಾವೀಗ ಪ್ರಶ್ನೆಗಳನ್ನು ಮಾತ್ರ ಕೇಳಬೇಕು, ಯಾಕೆಂದರೆ ಅವರು ಅಗಾಧವಾದಂತಹ ಅನುಭವವನ್ನು ಹೊಂದಿರುವವರು, ಪಾಂಡಿತ್ಯವನ್ನು ಹೊಂದಿರುವವರು. ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕಲಾ ಆಚಾರ್ಯ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕಲಾವಿದರು ಪಿ ಎನ್ ಆಚಾರ್ಯ ಅವರು. ಬಹುಶಃ ಎಲ್ಲ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ತಿಳಿದಿರಬೇಕು, ತುಳುನಾಡಿನಾದ್ಯಂತ ಎಲ್ಲೆಲ್ಲ ತುಳುನಾಡಿನ ಅವಳಿ ವೀರಪುರುಷರಾದಂತಹ ಕೋಟಿ ಚೆನ್ನಯ್ಯರನ್ನು ನಾವು ಇವತ್ತು ಚಿತ್ರದ ಮುಖೇನ ನೋಡ್ತೇವೆ. ಅಂದರೆ ಆ ಚಿತ್ರದ ಕಲ್ಪನೆಗೆ ಮೂರ್ತ ರೂಪವನ್ನು ಕೊಟ್ಟವರು ಪಿ ಎನ್ ಆಚಾರ್ಯ ಅವರು. ಜೊತೆಗೆ ವಿಶ್ವಕರ್ಮ ದೇವರ ಚಿತ್ರಗಳಿರ್ಬೋದು, ಅನೇಕ ಚಿತ್ರಗಳು ಇಂದಿಯೂ ಕೂಡ ಒಂದು ಸ್ಪಷ್ಟವಾಗಿ ಅದು ಯಾವ ರೀತಿಯ ಒಂದು ಇದರಲ್ಲಿ ಬರಬೇಕು ಅದನ್ನೆಲ್ಲ ಮಾಡಿಸಿಕೊಟ್ಟವರು ಪಿ ಎನ್ ಆಚಾರ್ಯ ಅವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಮಾತಾಡ್ತಿದ್ದೇವೆ ಸರ್ ತರಂಗದ ವಿಷಯದ ಬಗ್ಗೆ. ಏನಾಯ್ತು ಸರ್ ತರಂಗದ? ಮತ್ತೆ ಅದೇ ಆಮೇಲೆ ಒಂದಷ್ಟು ಬೇರೆ ಬೇರೆ ನಮ್ಮನೆಯ ಸೀರಿಯಲ್ಸ್ ಎಲ್ಲ ನಮಗೆ ಕೊಟ್ಟರು. ನಾನು ಸತ್ಯವಾಗಿ ಹೇಳ್ತೇನೆ ಸರ್, ತರಂಗದಿಂದ ನಾನು ಪೌರಾಣಿಕ ಚಿತ್ರಕ್ಕೆ ನನಗೆ ತುಂಬ ಕಲ್ತ್ಕೊಂಡೆ. ಎಷ್ಟೋ ಸಲ ಯಾವುದೋ ಒಂದು ಕಥೆಯಲ್ಲಿ ರಾತ್ರಿಯಾದ ಒಂದು ಈವೆಂಟ್ಸಿಗೆ ಬಂದಿತ್ತು ತರಂಗದಲ್ಲಿ. ನಾನು ಎರಡೆರಡು ಸಲ ಹೋದ ಅದು ರಾತ್ರಿ ಈವೆಂಟ್ಸ್ ನನಗೆ ಗೊತ್ತಾಗಲಿಲ್ಲ, ಅದು ಹಗಲು ಅಂತ ನಾನು ಒಳ್ಳೆ ಡೇ ಲೈಟ್ ಇದ್ದು ಅದೊಂದು ಸಮಾಗಮ ಇರುವ ಚಿತ್ರ, ಏನು ಆ ದೊಡ್ಡ ದೊಡ್ಡ ಸಂಗತಿ ಎಲ್ಲ ಮಾಡಿದ್ದೆ. ಮತ್ತೆ ನೋಡುವಾಗ ಅದು ರಾತ್ರಿ ಈವೆಂಟ್ಸ್, ಅಲ್ಲಿ ಯಾರೂ ಇರೋದಿಲ್ಲ. ಮತ್ತು 11 ಗಂಟೆ ರಾತ್ರಿ ನಾನು ತರಂಗಕ್ಕೆ ಹೋಗಿ ತಿಲಕ್ನಾಥ್ ಮಂಜೇಶ್ವರ ಹತ್ರ ಅದನ್ನು ವಾಪಸ್ ತಗೊಂಡು ಡೇ ಲೈಟ್ನ ಈವೆಂಟನ್ನು ನೈಟ್ ಮಾಡಿಕೊಟ್ಟೆ. ನನಗೆ ಆಶ್ಚರ್ಯ ಆಯಿತು, ಯಾಕಂದರೆ ಓದುಗರು ಅವರು ಸುಮ್ಮನೆ ಮೇಲ್ಮೇಲೆ ಓದಿದ್ದಿಲ್ಲ, ಖಂಡಿತ ಸುಮ್ಮನೆ ಮೇಲೆ ಓದಿದ್ದಿಲ್ಲ ಅವರು, ಅದನ್ನೆಲ್ಲ ಚಿತ್ರವನ್ನು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ಅವರು. ಹೌದು. ಎಷ್ಟೋ ಸಲ ನನಗೆ ತಾವು ಹೇಳಿದಾಗೆ ಇಂಥ ಸಂದರ್ಭ ಹೇಗೆ ಬಂತು ಅಂತ ಕೇಳಿದರೆ ನನಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಹೇಳಿದ ಕಥೆಯ ಒಳಗೆ ನಾವು ಪ್ರವೇಶ ಆದಾಗ ಸ್ವಲ್ಪ ಪ್ರಯೋಜನ ಜಾಸ್ತಿ ಆಗುತ್ತೆ ಅಂತ ಹೇಳುವಂಥದ್ದು. ಆಮೇಲೆ ನಮ್ಮ ನಾರಾಯಣಾಚಾರ್ಯರ ಸಂಸಾರ ಹೇಗಾಯ್ತು ನಿಮಗೆ? ನಾರಾಯಣಾಚಾರ್ಯ ಅವರು ಅದು ವ್ಯಕ್ತಿ ಖಂಡಿತ ಅಲ್ಲ ಸರ್, ಅದೊಂದು ಶಕ್ತಿ. ಅದು ಒಂದು ಶಕ್ತಿ. ನನ್ನ ಅಭಿಪ್ರಾಯ ಪ್ರಕಾರ ನಮ್ಮ ದೇಶದ ಮಹಾ ಸಂಪತ್ತು ಅಂತ ಹೇಳ್ತೇನೆ. ಅಗಾಧವಾದಂತಹ ಜ್ಞಾನ ಭಂಡಾರ, ಪುರಾಣದ ಬಗ್ಗೆ ಅಥವಾ ಇತರ ವಿಚಾರಗಳ ಬಗ್ಗೆ ಇತ್ತಮ್ ಅಂತ ಹೇಳುವಷ್ಟು ಅವ್ರ ಹತ್ರ ನಾಲೆಜ್ ಇದೆ. ಅದರಲ್ಲೂ ಅವರ ಪೌರಾಣಿಕ ವಿಶ್ಲೇಷಣೆಗಳಂತೂ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ನೀವು ಹೇಳಿದಾಗ ಅವರು ದೊಡ್ಡ ಶಕ್ತಿ ಮತ್ತು ಅವ್ರ ಸಂಪತ್ತು. ಅವರ ಪ್ರತಿ ಕಥೆಗಳು ಸರ್, ಅವರ ನಿರೂಪಣೆ ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ನಿಮ್ಮ ಚಿತ್ರ ಮಾತ್ರ ಅದ್ಭುತವಾಗಿ ಪೂರೈಕೆ ಆಗಿತ್ತು ಸರ್. ಹೇಗಾಯ್ತು ಅವರ ಒಡನಾಟ ನಿಮಗೆ? ನನಗೆ ಅವರ ಮುಖತ ಪರಿಚಯ ಖಂಡಿತ ಇಲ್ಲ. ಅವರು ಬರೆದದ್ದು ಅವರ ಹೆಸರು ನೋಡಿ ನಾನು ಓದ್ತೇನೆ, ಅವರ ಹೆಸರು ನಾರಾಯಣಾಚಾರ್ಯ ಅಂತೇಳಿ ನಾನು ಓದ್ತೇನೆ. ಅವರ ಮುಖ ಪರಿಚಯ ಇಲ್ಲ. ಅವರು ಬರೆದ ಒಂದಷ್ಟು ಕಾದಂಬರಿಗೆ ಇದು ನಮ್ಮ ಪುಸ್ತಕಗಳಿಗೆ ನಾನು ಚಿತ್ರ ಬರೆದಿದ್ದೇನೆ. ಮುಖ್ಯವಾಗಿ ತರಂಗದಲ್ಲಿ ಸೀರಿಯಲ್ ಆಗಿ ಸುಮಾರು ಸೀರಿಯಲ್ ನಾನು ಚಿತ್ರ ಮಾಡಿದ್ದೆ.
ಅವರಿಗೂ ಕೂಡ ನನ್ನ ಮೇಲೆ ಒಂದು ಸ್ವಲ್ಪ ತುಂಬ ಒಳ್ಳೆಯ ಅಭಿಪ್ರಾಯ ಇದ್ದಾಗೆ ನನಗೆ ಕಾಣುತ್ತೆ. ಅದಕ್ಕಾಗಿ ಮತ್ತೆ ಮತ್ತೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಹೌದು ಸರ್. ಆಮೇಲೆ ಒಂದು ಸಲ ಅವರು ಮಂಗಳೂರಿಗೆ ಅವರ ಕಾರ್ಯನಿಮಿತ್ತ ಬಂದಾಗ ಅವರು ಕಾರ್ಯಕರ್ತರ ಹತ್ರ ಹೇಳಿದ್ರಂತೆ, ಇಲ್ಲಿ ಒಬ್ಬ ಪಿ ಎನ್ ಆಚಾರ್ ಅಂತ ಒಬ್ಬ ಇದ್ದಾರೆ, ನನಗೆ ಅವ್ರ ಹತ್ರ ಮಾತಾಡಬೇಕು ಅಂತ. ಅವಕಾಶ ನಾನು ಆಗಲೇ ಹೇಳಿದಾಗೆ ನನ್ನ ಕಾರ್ಯಕರ್ತರು ನನಗೆ ಕಾಲ್ ಮಾಡಿದರು, ನಾನು ಹೋದೆ. ಅವರಿಗೆ ತುಂಬ ಖುಷಿ, ಅರೆ ಇಷ್ಟು ಚಿಕ್ಕ ಹುಡುಗ ನೀವು ಮಾಡಿದ್ದ ಅಂತ ಕೇಳಿದರು. ಎಲ್ಲ ತಮ್ಮ ಆಶೀರ್ವಾದ ಅಂತ ಹೇಳಿದೆ, ತುಂಬ ಖುಷಿಯಾಯಿತು. ಹಾಗೆ ಪ್ರತಿ ಒಂದು ಚಿತ್ರವನ್ನು ಕೂಡ ಅವರು ನಾನು ಫೈಲ್ ಮಾಡಿ ಇಟ್ಟಿದ್ದೇನೆ, ಒಂದು ಸಲ ನಮ್ಮಲ್ಲಿ ಬನ್ನಿ ಧಾರವಾಡಕ್ಕೆ ಈಗೆಲ್ಲ ಹೇಳಿದರು. ಆದರೆ ಅವರು ದೊಡ್ಡ ಮನುಷ್ಯ, ನಮ್ಮಲ್ಲಿ ಇಷ್ಟೊಂದು ಮಾತಾಡೋದೇ ನಮಗೆ ತುಂಬ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂತೂ ಅವರದ್ದು ಬನಂಜೆ ಗೋವಿಂದಾಚಾರ್ಯದ್ದು ಹೀಗೆ ಒಂದಷ್ಟು ಜನರದ್ದು ಪೌರಾಣಿಕಕ್ಕೆ ನಾನು ಚಿತ್ರ ಮಾಡಿದ್ದೆ. ತುಂಬ ತುಂಬ ಖುಷಿಯಾಗಿದೆ. ಪೌರಾಣಿಕಗಳಲ್ಲಿ ನೀವು ಹೇಳಿದಾಗೆ ಸಾಮಾಜಿಕ ಚಿತ್ರಗಳಿಂದ ತುಂಬ ನಯನಾಜುಕುಗಳನ್ನು ನಾವು ಕಾಣ್ತೇವೆ. ಆಭರಣಗಳಿರ್ಬೋದು, ಆಹಾರ್ಯಗಳಿರ್ಬೋದು, ಕೇಶಶೃಂಗಾರಗಳಿರ್ಬೋದು, ಅಥವಾ ಆ ಭಾವನೆಗಳಿರ್ಬೋದು, ಇವೆಲ್ಲಕ್ಕೂ ಕೂಡ ಅದ್ಭುತವಾದಂತಹ ಕೆಲಸ ಇದೆಯಲ್ಲ ಸರ್. ಅದು ಅಂದರೆ ಆ ಕತೆ ಏನು ಹೇಳ್ತಾ ಹೋಗುತ್ತೆ, ಆ ಕಥೆಯ ಭಾವವನ್ನು ನೀವು ಚಿತ್ರದ ಮುಖೇನ ಮಾಡಲೇಬೇಕಾಗುತ್ತೆ. ಬಹುಶಃ ನೀವು ಇವತ್ತು ಬರೆದ ದುರ್ಯೋಧನನ ಪಾತ್ರವನ್ನು ದುರ್ಯೋಧನ ಇನ್ನೊಂದು ಸೀರಿಯಲ್ ಬಂದಾಗಲೂ ದುರ್ಯೋಧನ ಹಾಗೆ ಇರಬೇಕಲ್ಲ ಸರ್. ಹೌದು ಸರ್, ಅದಕ್ಕೆ ನಾವು ಒಂದು ಉಪಾಯ ಮಾಡ್ತೇವೆ ಸರ್. ಒಂದು ಸಣ್ಣ ಸೀಕ್ರೆಟ್ ಉಂಟು. ಏನಂದರೆ ನಾವು ಫಸ್ಟು ಈಗ ಅಕಸ್ಮಾತ್ ಈ ಪಾಂಡವರನ್ನೇ ತಗೊಳ್ಳೋಣ. 5 ಜನ ಇದ್ದರೆ 5 ಜನ ಒಂದೇ ಥರ ಇರೋದಿಲ್ಲ. ಅಲ್ಲಿ ಕುಂತಿ ದ್ರೌಪದಿ ಎಲ್ಲ ಬರ್ತಾರೆ. ನಾವು ಕರೆಕ್ಟ್ ನಮಗೆ ಊರಿನಲ್ಲೇ ಬೇಕಾದಷ್ಟು ಜನ ಸಿಗ್ತಾರೆ, ಒಳ್ಳೊಳ್ಳೆ ಪರ್ಸನಾಲಿಟಿ ಇರೋರೆಲ್ಲ. ಒಂದೆರಡು ಸಲ ಅದನ್ನು ನಾನೀಗ ದುರ್ಯೋಧನನಿಗೆ ಇವರನ್ನು ನಾನು ರೆಫರೆನ್ಸ್ ತಗೊಂಡಿದ್ದೇನೆ. ಹೌದು, ಈ ಜನ ಹಾಗೆ ಕೃಷ್ಣ ಶೃಂಗಾರ ಮೂರ್ತಿ ಇವಾಗ್ಬೋದು ಅಂತ ನಾವೊಂದು ಕಲ್ಪನೆ ಮಾಡಿರ್ತೇವೆ. ಕಲ್ಪನೆ ಮಾಡಿ ಅದನ್ನು ಫಸ್ಟ್ ಮಾಡಿದ್ರೆ ನಾವು ಜೆರಾಕ್ಸ್ ಮಾಡಿ ಹತ್ತಿರ ಇಟ್ಕೊಳ್ಳೋದು, ಕೆಳಗೆ ಇದು ಕೃಷ್ಣ, ಇದು ದ್ರೌಪದಿ, ಕೃಷ್ಣ ಬರುವಾಗ ಅವನೇ. ಆದರೆ ಮುಖ ಅದೇ ಇರ್ತದೆ, ಏಜ್ ಚೇಂಜ್ ಆಗಿರ್ಬೋದು, ವೇಷಭೂಷಣ ಚೇಂಜ್ ಆಗಿರ್ಬೋದು, ನಿಂತ ನಿಲ್ಲು ಎಲ್ಲ ಅದೇ ಕಾಪಿ ಇರ್ತದೆ. ಹೌದು, ಅದು ನಾವು ಮೊದಲು ಮಾಡಿದ್ದನ್ನೇ ಸರಿಯಾಗಿ ನೆನಪಿಟ್ಟುಕೊಂಡಾಗ ಅದು ಮುಂದೆ ಹೋಗುತ್ತೆ ಸರ್. ಏಜ್ ಚೇಂಜ್ ಆಗಿ ನಮಗೆಲ್ಲ ಅದೇ ಸರ್ ಏನಂದ್ರೆ ವಿಸ್ಮಯ ಆಗೋದು, ಇವರು ಮೊನ್ನೆ ಬರೆದ ದುರ್ಯೋಧನ ಮತ್ತೆ ದುರ್ಯೋಧನ ಅದೇ ತರ ಬರೀತಾರಲ್ಲ, ಅದು ಹೇಗೆ ಸಾಧ್ಯ ಅನ್ನೋದು ನಮಗೊಂದು ಸಂಶಯ ಇರ್ತದೆ. ಅದನ್ನು ಈ ದುರ್ಯೋಧನ ಆಗ ಹೇಳಿದಾಗೆ ದುರ್ಯೋಧನ ಇರ್ಬೋದು, ಭೀಮ ಇರ್ಬೋದು, ನಕುಲ ಸಹದೇವ ಹೀಗೆಲ್ಲ ಇರ್ತಾರಲ್ಲ. ಈಗ ಕೆಲವರು ಅವನ ಗುಣಕ್ಕೆ ಸರಿಯಾಗಿ ಅವನಿಗೊಂದು ನಾವು ಒಂದು ಆಕಾರ ಕೊಡ್ತೇವೆ. ಈಗ ಹೌದು, ದೇಹ ಪ್ರಕೃತಿ, ಫೇಸ್ ಕಟ್ ಇದೆಲ್ಲ. ಈಗ ಕೃಷ್ಣನ ಫೇಸ್ ಕಟ್ ದುರ್ಯೋಧನಿಗೆ ಖಂಡಿತ ಮ್ಯಾಚ್ ಆಗೋದಿಲ್ಲ. ಹಾಗೆ ಧರ್ಮರಾಯನ ಫೇಸ್ ಕಟ್ ಭೀಮನಿಗೆ ಮ್ಯಾಚ್ ಆಗೋದಿಲ್ಲ. ಅವರಿಬ್ಬರು ಗುಣ ಸ್ವಭಾವಗಳೇ ಬೇರೆ. ಹಾಗೆ ಅದನ್ನು ನಾವು ಸ್ವಲ್ಪ ನೋಟ್ ಮಾಡಿಕೊಂಡು ಆ ರೀತಿ ನಾವು ಮುಂದೆ ಹೋಗೋದು, ಅದು ತುಂಬ ಸಹಾಯ ಆಗ್ತದೆ. ಈಗ ಅದರ ಬಳಿಕ ನಾನು ಕೇಳಿದಾಗೆ ಸುಮಾರು ಸ್ಟೇಜ್ ಫಂಕ್ಷನ್ಗಳಲ್ಲಿ ಆಯಿತು. ಯಾಕೆಂದರೆ ನಿಮ್ಮಂದಿನ ಕುಂಚದಿಂದ ಬರುವಂಥದ್ದು ಭಾವಗೀತೆ ಗಾಯನಕ್ಕೆ ಅಥವಾ ಭಾವಗಾನಕ್ಕೆ ಅಥವಾ ಇನ್ಯಾವುದೋ ಕವಿಗಳು ಹೇಳುವಂಥ ಅವರ ಕವನ ವಾಚನಗಳಿಗೆ ಇದೊಂದು ರೀತಿಯ ಒಂದು ಟ್ರೆಂಡ್ ಇತ್ತು. ಅದು ಹೇಗಿದೆ ನಿಮಗೆ, ಆ ಅನುಭವ ಹೇಗಿದೆ ಸರ್? ಅಂದರೆ ನಮ್ಮ ಶಿರ್ವದಲ್ಲಿ ಒಬ್ಬರು ದೊಡ್ಡ ಆರ್ಟಿಸ್ಟನ್ನು ಕರೆದು ಇಂಥ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದರು. ಅಲ್ಲಿ ಏನಾಯಿತು ಅಂದರೆ ಆ ಮನುಷ್ಯ ಬರ್ತೇನಂತ ಒಪ್ಪಿ ಬರಲೇ ಇಲ್ಲ. ಇಲ್ಲಿ ಇವರು ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿ ಎಲ್ಲ ಫಂಕ್ಷನ್ ಸೆಟ್ ಮಾಡಿದ್ದಾರೆ. ಅವರು ಮೇನ್ ಫಿಗರೇ ಅವರು ಬರಲಿಲ್ಲ. ಆವಾಗ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕರ್ತರು ಒಂದು ಸಲ ನಮ್ಗೆ ಬಂದರು. ಅವರು ಉದಯವಾಣಿಯಲ್ಲಿ ಕೇಳಿದ್ರಂತೆ, ಹೀಗೆ ನಮಗೆ ತೊಂದರೆ ಆಯಿತು, ಯಾರನ್ನು ಭೇಟಿ ಆದರೆ ಆಗ್ಬೋದು ಅಂತ. ಆಗ ಅವರು ನನ್ನ ಹೆಸರು ಹೇಳಿದ್ರಂತೆ. ಸೊ ಮನೆಗೆ ಬಂದರು, ಹೀಗೆ ನಮ್ಮದು ಮರ್ಯಾದೆ ಪ್ರಶ್ನೆ ಒಂದು, ನೀವು ಬರಬೇಕು ಅಂತ. ನನಗೆ ಗೊತ್ತಿಲ್ಲ ಏನು ಅದ್ರ ನೂಲಿನಲ್ಲಿ ಇದನ್ನು ನಾನು ಮಾಡ್ತೇನೆ ಅಂತ ವಿಶ್ವಾಸ ಇದೆ, ಆದರೆ ನಾನು ಸ್ಟೇಜ್ ಪ್ರೋಗ್ರಾಮ್ ಕೊಡಲಿಲ್ಲ. ಇಷ್ಟು ಸಮಯ ಅದರ ಬಗ್ಗೆ ಗಮನ ಹರಿಸಲಿಕ್ಕೆ ಇಲ್ಲ ಸರ್. ಕೊನೆಗೇನಾಯಿತು ಅಂದರೆ ಎಲ್ಲ ದೇವರ ಮೇಲೆ ಭಾರ ಹಾಕಿ ನಾನು ಒಪ್ಪಿಕೊಂಡೆ. ಸರಿ ಆಗಿದೆ ಅಂತ ಹೇಳಿದೆ. ನನಗೆ ನೀವು ಅಟ್ಲೀಸ್ಟ್ ಒಂದು ಫೋನ್ನಲ್ಲಿ ಆದರೂ ಯಾರು ಬರೆದ ಸಾಂಗ್ಸ್ ಯಾವ ರೀತಿ ಇರುವಂಥದ್ದು ಅಂತೂ ನೀವು ಹೇಳಿದ ಶ್ರೀಧರ ಮೂರ್ತಿ ಅಂತ ಆರ್ಗನೈಸರ್, ಆಯಿತು ಎಲ್ಲ ವ್ಯವಸ್ಥೆ ಮಾಡುವ, ಪೇಪರೆಲ್ಲ ನಾವು ಸೆಟ್ ಮಾಡ್ತೇವೆ, ನೀವು ಬರಬೇಕು ಸರಿ ಅಂತ ಒಪ್ಪಿಕೊಂಡೆವು. ಅದು ಎಲ್ಲಿಯೂ ನನಗೆ ಏನು ಕೈಕಾಲು ನಿಲ್ಲೋದಿಲ್ಲ, ನಾನು ಅಷ್ಟು ನರ್ವಸ್ ಆಗಿದ್ದೇನೆ. ಫಸ್ಟ್ ಎದುರಿಗೆ 1000 ಗಟ್ಟಲೆ ಜನ ಇದ್ದಾರೆ. ಹೆಚ್ಚಂದರೆ 4 ನಿಮಿಷ, 4ರಿಂದ 4:15 5 ನಿಮಿಷ ಇರುವುದಿಲ್ಲ, ಅಷ್ಟು ಕಮ್ಮಿ ಟೈಮ್. ಎಂತ ಮಾಡೋದು ದೇವ್ರೆ, ಭಾವನೆ ಬರಬೇಕು. ಹೌದು. ಕೊನೆಗೆ
ಇರಲಿ ಏನೇ ಆಗಲಿ ನಾನು ಇದ್ರ ಮೊದಲು ಇದೇನೋ ಸಮಥಿಂಗ್ ಉಂಟು ಎಷ್ಟೋ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದುಂಟು ಅದೇ ಸೈಜ್ ಪೇಪರ್ಗೆ ಬೇರೆ ಬೇರೆ ಖುಷಿ ಬಂದದ್ದೆಲ್ಲ. ಸೊ ಇರಲಿ ಇದೊಂದು ಅವಕಾಶ ಅಂತ ನಾನು ಒಪ್ಪಿಕೊಂಡೆ. ಆಯಿತು, ಅಲ್ಲಿ ಒಟ್ಟಿಗೆ 4 ಫೀಟ್ 6 ಫೀಟ್ ಇದ್ದು 10 ವರ್ಕ್ ಮಾಡಿತ್ತು ನಾವು, 10 ವರ್ಕ್. ಅದು ಕೂಡ ಏನು ಈ ಪೌರಾಣಿಕ ಸಂಬಂಧಪಟ್ಟದ್ದಲ್ಲ, ಎಲ್ಲ ಜನರಲ್ ಆಗಿ. ಅದು ಮಾತ್ರ ಸೂಪರ್ ಕ್ಲಿಕ್ ಆಯಿತು. ಸೂಪರ್ ಕ್ಲಿಕ್ ಅಂದರೆ ಆ ಮೊದಲು ಉಡುಪಿಯಲ್ಲಿ ಅಂಥ ಒಂದು ಪ್ರೋಗ್ರಾಮ್ ಮಾಡೋರು ಇಲ್ಲ, ಮಾಡಿಸಿದವರು ಇಲ್ಲ. ಅದು ಎಲ್ಲ ಪತ್ರಿಕೆಯಲ್ಲಿ ಅದರ ಬಗ್ಗೆ ತುಂಬ ಹೈಲೈಟ್ ಆಯಿತು. ಆಗ ನಂಗೆ ಗೊತ್ತಾಯಿತು ಇದು ಮಾಡ್ಬೋದು, ಎಲ್ಲ ಸುಮ್ಮನೆ ಜನ ಹಾಗೆ ಹೀಗೆ ಅಂತ ಹೇಳ್ತಾರೆ, ಮಾಡ್ಬೋದು ಅಂತ. ಆಮೇಲೆ ಇಲ್ಲಿ KJ ಗಣೇಶನವರದ್ದು ಯಕ್ಷಗಾನ ಟೀಮು, ಅಂಬಲ್ಪಾಡಿ KJ ಗಣೇಶನವರದ್ದು ಯಕ್ಷಗಾನ, ಗೋಪಾಲಾಚಾರ್ಯಲ್ಲಿದ್ದಾರೆ ಕುಣಿಲಿಕ್ಕೆ. ಮಂಗಳೂರಿನಲ್ಲಿ ಬೈಕಾಡಿ ರತ್ನಕಾಂತ, ಬೈಕಾಡಿ ಜನಾರ್ದನ ರತ್ನ, ಹೌದು, ಅವ್ರದ್ದೊಂದು ಟೀಮು. ಆಮೇಲೆ ಕುಂದಾಪುರದಲ್ಲಿ ಒಂದು ಟೀಮು. ಹೀಗೆ 3-4 ಟೀಮಿಯರು ನನಗೆ ಕರೆದ್ರು, ಹೀಗೆ ಮಾಡುವ ಅಂತೇಳಿ. ಈಗ ನನ್ನ ಮನಸ್ಸೊಂದು 150 ಮೇಲೆ ಪ್ರೋಗ್ರಾಮ್ ಮಾಡಿದ್ದು. ನಮ್ಮ ಶತಾವಧಾನಿ R ಗಣೇಶರ ಜೊತೆಯಲ್ಲಿ ಸಮೇತ ಒಂದು 3 ಸಲ 4 ಸಲ ನಾವು ಮಾಡಿದ್ವಿ. ಅದು ಸರ್ ಕಾರ್ಯಕ್ರಮ ಕೊಡುವಾಗ ಮೈಯೆಲ್ಲ ಬೆವರ್ತೋಗ್ತದೆ, ಆಗ್ತದಾ ಇಲ್ವಾ ಅಂತ ಅಷ್ಟು ಭಯ ಇರ್ತದೆ. ಮುಗ್ದ ನಂತರ ಅಯ್ಯೋ ಮುಗ್ದೋಯ್ತಲ್ಲ, ಇನ್ನು ಮಾಡ್ಬೋದಿತ್ತು. ಅಂದರೆ ಬಹುಶಃ ನಿಮ್ಮಲ್ಲಿರುವಂತಹ ಒಂದು ಅದ್ಭುತವಾದಂತಹ ಏನು ಕಲಿಯಬೇಕೆನ್ನುವಂಥ ಒಂದು ಹಂಬಲ, ಬಹುಶಃ ನೀವು ಎಷ್ಟು ಎತ್ತರಕ್ಕೆ ಏರಿದ್ರು ಇನ್ನೂ ಕೂಡ ನಿಮ್ಮೊಳಗೆ ಒಬ್ಬ ವಿದ್ಯಾರ್ಥಿ ಇರೋದ್ರಿಂದ ಬಹುಶಃ ನೀವು ಆ ಒಂದು ರೀತಿಯ ಹೆಸರಿಗೆ ಮಾತ್ರ ನರಸಿಂಹ, ಆದರೆ ನೀವು ನೋಡ್ಲಿಕ್ಕಂತ ತುಂಬಾ ಶಾಂತ ಸ್ವಭಾವದವರು, ನಮಗೆ ಗೊತ್ತಿದೆ, ಬಹಳಷ್ಟು ವರ್ಷಗಳು ಎಲ್ಲರೂ ಹೇಳ್ತಾರೆ. ಈಗ ಆತ್ಮೀಯ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಆಚಾರ್ಯ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾತಾಡ್ತಾ ಇದ್ವಿ ಕಲೆಯ ಬಗ್ಗೆ, ಅವರ ಅನುಭವಗಳ ಬಗ್ಗೆ, ಅವರು ಸಾಧಿಸಿದಂಥ ಹಲವು ಮಜಲುಗಳ ಬಗ್ಗೆ, ಆ ವೇದಿಕೆಯಲ್ಲಿ ನೀಡುವಂತಹ ಕುಂಚ, ಅದರಲ್ಲಿ ಯಾವುದು ಕಲ್ಪನೆಯ ಪಾತ್ರವನ್ನು ಸೃಷ್ಟಿಸಿದಿರ್ಬೋದು, ಅಥವಾ ಅನೇಕ ಥರದಂತಹ ಪೌರಾಣಿಕ ಸಂಬಂಧಪಟ್ಟಂಥ ಚಿತ್ರಗಳಿರ್ಬೋದು, ಅವೆಲ್ಲವನ್ನು ಮಾತಾಡೋದ್ರ ಜೊತೆಗೆ ಅದನ್ನು ನಿಜವಾಗಿ ನೋಡಿದರೆ ಅದ್ಭುತವಾದಂಥ ಅನುಭವ ಸಿಗೋದಕ್ಕೆ ಸಾಧ್ಯ. ಆದರೆ ಇತ್ತೀಚೆಗೆ, ಅಂದರೆ ಕೇವಲ 1-2 ದಿನಗಳಲ್ಲಿ ಅವರು ರಚಿಸಿದಂಥ ಚಿತ್ರ ಇದು ಶಾರದೆ. ಅದ್ರ ಬಗ್ಗೆ ಅವರನ್ನು ಕೇಳೋಣ. ಸರ್, ಇದರಲ್ಲಿ ಏನು ಸ್ಪೆಷಾಲಿಟಿ ಏನಿದೆ ಸರ್? ಇದು ಸ್ಪೆಷಾಲಿಟಿ ಅಂತ ವಿಶೇಷ ಹೇಳುವಂಥದ್ದು ಏನಿಲ್ಲ. ತಾಳಕ್ಕೆ ಸರಿಯಾಗಿ ನಾನೊಂದು ಕೂತಿರುವಂಥ ಒಂದು ಶಾರದೆ ಬೇಕು ಅಂತ ತುಂಬ ಆಸೆ ಪಟ್ಟೆ. ನಾವು ಬೇರೆ ಬೇರೆ ಮೂಮೆಂಟ್ನಲ್ಲಿ ಇದ್ದದ್ದು, ಸೈಡ್ ಪೋಸ್ ಇದ್ದದ್ದು, ಮುಖಲ್ ಪೋಸ್ ಇದ್ದದ್ದು, ಒಂದಷ್ಟು ಶಾರದೆ ಮಾಡಿದ್ದುಂಟು. ಸೊ ಶಾರದೆ ನಮಗೆ ಸ್ಪಂದಿಸುವಂಥದ್ದು ನಾನು ಮಾಡಲಿಲ್ಲ. ಸೊ ಹೀಗೆ ಒಂದು ಇರಲಿ, ಅದು ಬರೀ ಒಂದು ಏನು ಬಂಗಾರದ ಮೂರ್ತಿ ಹಾಗೆ ನಾನು ಮಾಡಿದ್ದೆ ಅಷ್ಟೇ. ಇದರಲ್ಲಿ ಬೇರೆ ಏನು ಮಾಮೂಲಿಗಿಂತ ಭಿನ್ನವಾಗಿ ಯಾವುದನ್ನು ಭಿನ್ನ ಅಂತ ಏನೂ ಇಲ್ಲ. ಸೊ ತಾಳ ಪ್ರಮಾಣದಲ್ಲಿ ನಮಗೆ ಬೇಕಾಗುವ ಹಾಗೆ. ಸದ್ಯದಲ್ಲಿ ಯಾವುದು ಮಾಡಿದರೂ ವಿಶೇಷ ಅಂತ ಆಗುವುದಿಲ್ಲ, ಈ ಮೊದಲೇ ಎಲ್ಲ ಮಾಡಿ ಹೋಗಿದ್ದಾರೆ, ನಾವು ಅದನ್ನು ನೋಡುವುದು ಅಷ್ಟೇ. ಅಲ್ಲ, ನಿಮಗೆ ಕಲ್ಪನೆಗೆ ಬಂದದ್ರಲ್ಲಿ ಶಾರದೆಯನ್ನು ಯಾವ ರೀತಿ, ಯಾವ ಒಂದು ಭಾವದಿಂದ ಸಿಕ್ಕಿದೆ? ನಾವು ಅದಕ್ಕೆ ಏನು ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ತಲೆ ತಗ್ಗಿಸಿ ನಮಗೆ ಬ್ಲೆಸ್ಸಿಂಗ್ ಮಾಡುವ ರೀತಿಯಲ್ಲಿ ನನಗೆ ಮನಸ್ಸಿಗೆ ಅಂಡಿದ್ದು ನಾನು ಮಾಡಿದ್ದೆ ಅಷ್ಟೇ. ವಿಶೇಷ ಅಂತ ಅದರಲ್ಲಿ ಸ್ಪೆಷಲ್ ಅಂತ ಹೇಳುವಂಥದ್ದು ಏನೂ ಇಲ್ಲ. ಹಾಗೆ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, 1600 ಪುಟಗಳ ಪುಸ್ತಕ ಇದು. ಅಮೆರಿಕದ ಟಫ್ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಈ ಪುಸ್ತಕವನ್ನು ಬರೆದಿದ್ದಾರೆ. ಅವರ ಹೆಸರು MSA ಕುಮಾರ್ ಅಂತ. ಅವರು ಕ್ಲಿನಿಕಲಿ ಆರಿಯೆಂಟೆಡ್ ಅನಾಟಮಿ ಆಫ್ ದಿ ಡಾಗ್ ಆ್ಯಂಡ್ ಕ್ಯಾಟ್, ನಾಯಿ ಮತ್ತು ಬೆಕ್ಕಿನ ಬಗ್ಗೆ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಶಗಳ ಬಗ್ಗೆ ಇದರಲ್ಲಿ ಬಹಳಷ್ಟು ವಿವರಣೆಯನ್ನು ಕೊಡಲಿಕ್ಕಾಗಿದೆ. ಇದರ ಒಂದೊಂದು ಚಿತ್ರವನ್ನು ಗಮನಿಸಿದರೆ ಅದ್ಭುತವಾದಂಥ ಸೂಕ್ಷ್ಮ ಚಿತ್ರಗಳು. ಬಹುಶಃ PN ಆಚಾರ್ಯರ ಬಹುತೇಕ ಕೃತಿಗಳೇನಿವೆ ಇದರೊಳಗಿದ್ದು, ಅದನ್ನು ಮೀರಿಸಿದಂಥ ಒಂದು ಅದ್ಭುತವಾದಂತಹ ಒಂದು ಸಾಧನೆ ಇದು ಅಂತ ಹೇಳ್ಬೋದು. ಯಾಕೆಂದರೆ ಅಮೇರಿಕಾದ ಟಫ್ ಯೂನಿವರ್ಸಿಟಿ ಇದಕ್ಕೆ ಮೊದಲು ಇನ್ನೊಂದು ಬುಕ್ಕನ್ನು ಬರೆದಿದ್ದಾರೆ. ಈಗ ಒಟ್ಟಿಗೆ 4 ಪುಸ್ತಕಗಳನ್ನು ಈ ಯೂನಿವರ್ಸಿಟಿಯ MSA ಕುಮಾರ್ ಏನಿದ್ದಾರೆ ಅವರು ಬರೆದಂತಹ ಪುಸ್ತಕಗಳಿಗೆ ಚಿತ್ರವನ್ನು ಒದಗಿಸಿದ್ದಾರೆ. ಸರ್, ಹೇಗಿದೆ ಅನುಭವ ಸರ್? ಇದು ಹೇಗಾಯ್ತು? ಇದು ಎಲ್ಲದಕ್ಕಿಂತ ಭಿನ್ನ, ತುಂಬ ಹೇಳ್ತಾ ಇದ್ರಿ, ಯಾಕೆಂದರೆ ತುಂಬ ಟಫ್ ಅಂದರೆ ಬಹಳಷ್ಟು ಸೂಕ್ಷ್ಮ ಗೆರೆಗಳು ಇದರಲ್ಲಿ ಇರ್ತವೆ. ಅದು ಹೇಗಾಯ್ತು ಸರ್? ಸರ್, ನಾನು ಮಣಿಪಾಲ ಮೆಡಿಕಲ್ ಕಾಲೇಜಿಗೆ ಜಾಯ್ನ್ ಆದ ಕೂಡಲೇ 1 ವರ್ಷ ಬಾಂಬೆಯಲ್ಲಿ JJ ಹಾಸ್ಪಿಟಲ್ನಲ್ಲಿ ಟ್ರೈನಿಂಗ್ ಸಿಕ್ಕಿತ್ತು ನನಗೆ ಮೆಡಿಕಲ್ ಆರ್ಟಿನ ಬಗ್ಗೆ. ಸೊ ಆವಾಗ ಸಿಕ್ಕಿದ ಆ ಟ್ರೈನಿಂಗ್ ನನಗೆ ಈಗ ಪ್ರಯೋಜನಕ್ಕೆ ಬಂತು. ಈ ಬುಕ್ ಬರೆದ ಡಾಕ್ಟರ್ MSA ಕುಮಾರ್ ನನಗೊಂದು ಫೋನ್ ಮಾಡಿದರು.
ನನ್ನ ಮಿಸ್ಸಸ್ ಫೋನ್ ತಗೊಂಡ್ರು. ನನಗೆ ಫೋನ್ ಉಂಟು ಅಂತ ಕೇಳಿದಾಗ ನಾನು ಹೇಳಿದೆ, ಯಾರು ನನಗೆ ಅಮೇರಿಕಾದಲ್ಲಿ ನನಗೆ ಯಾರೂ ಇಲ್ಲ, ಏನೋ ಬೈ ಮಿಸ್ ಆಗಿ ಬಂದಿರ್ಬೋದು ಅಂತ. ಅಲ್ಲ, ನಿಮ್ಮ ಹೆಸರು ಕ್ಲೀನಾಗಿ ಕೇಳ್ತಾರೆ, ಬನ್ನಿ ಅಂತ. ಸರ್ ನಾನು ಫೋನ್ ತಗೊಂಡು ಅವ್ರು ಹೇಳಿದರು, ಒಂದು ಟರ್ಮಿಗೆ ನೀವು ಬರ್ತೀರಾ ಅಂತ. ನನಗೆ ಮುಖ ನೋಡಲಿಲ್ಲ, ಪರಿಚಯ ಎಲ್ಲ ಏನಿಲ್ಲ. ನಾನು ಎಣಿಸಿದ್ದೆ, ಯಾರ ನನ್ನನ್ನು ಫೂಲ್ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇದ್ದೆ. ಕೊನೆಗೆ ಅವರು ಹೇಳಿದರು, ನಮ್ಮ ಅಡ್ರೆಸ್ ಕೇಳಿದರು, ಅಡ್ರೆಸ್ ಕೊಟ್ಟೆ. ನನಗೆ 10-12 ದಿನದಲ್ಲಿ ನನಗೊಂದು ಲೆಟ್ರ್ ಬಂತು. ಅದು ಏನು ಇದು ಟಫ್ ಯೂನಿವರ್ಸಿಟಿ ಇಂಥ ಪ್ರೊಫೆಸರ್ ಹೀಗೆ ತುಂಬ ಆಯಿತು. ನನಗೆ ಎಂತ ಮಾಡೋದಪ್ಪ ಅಂತ ಲೆಟ್ರ್ ಇಟ್ಕೊಂಡೋಗಿ, ನಮ್ಮಲ್ಲಿ ಭಾರೀ ದೊಡ್ಡ ಲೈಬ್ರರಿ ಇದೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ, ಲಕ್ಷಗಟ್ಟಲೆ ಬುಕ್ಸ್ ಉಂಟು. ಅಲ್ಲಿ ಚೀಫ್ ಲೈಬ್ರರಿಯನ್ ಅಂತ ತೋರಿಸಿದೆ. ಹೀಗೆ ಒಂದು ಉಂಟು ಮಾರ್ರೆ, ಇದು ಟಫ್ ಯೂನಿವರ್ಸಿಟಿ ಹೌದಾ ಅಥವಾ ಯಾರಾದರೂ ನಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ನನಗೊಂದು ಅರ್ಥ ಆಗೋದಿಲ್ಲ ಅಂತ. ಆಗ ಅವರು ಬನ್ನಿ ಅಂತ ಆ ಸೆಕ್ಷನ್ಗೆ ಕರ್ಕೊಂಡು ಹೋಗಿ ತೋರಿಸಿದ್ರು. ನೋಡಿ, ಇಷ್ಟು 1000 ಬುಕ್ಸ್ ಉಂಟು. ಅದು ಸಪ್ರೇಟ್ ಒಂದು ಟಫ್ ಯೂನಿವರ್ಸಿಟಿ ಪಬ್ಲಿಷನ್ಗೆ ಸಪ್ರೇಟ್ ಒಂದು ವಿಂಗ್ ಉಂಟು ಅಲ್ಲಿ. ಇದು ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ, ನೀವು ಕೂಡಲೇ ಗಂಟು ಮುಟ್ಟೆ ಕಟ್ಟಿ ಹೋಗಿ ಅಂತ. ಅಷ್ಟು ನಾನು ಹೇಳಿದೆ, ಸುಮ್ಮನೆ ಎಲ್ಲಿ ಹೋಗೋದಪ್ಪ. ಮತ್ತು ನಾನು ಹೇಳಿದೆ, ನೋಡೋಣ ಅಂತ ಇವರಿಗೆ, ಇದು MSc ಕುಮಾರ್ಗೆ ಹೇಳಿದೆ, ಅಮೇರಿಕಕ್ಕೆ ಅಂದರೆ ಬಾಯಲ್ಲಿ ಹೇಳಲಿಕ್ಕೆ ಸುಲಭ, ಕೆಲಸ ನಿಮಿತ್ತ ಹೋದಾಗ ಅಲ್ಲಿಯ ವಾತಾವರಣ ನಮಗೆ ನಮಗೆ ಏನು ವ್ಯವಸ್ಥೆ ಇದೆ, ಹೇಗಿರ್ಬೋದು, ಆಹಾರ ಇರ್ಬೋದು, ಎಲ್ಲವೂ ನಮಗೇನೂ ಗೊತ್ತಿಲ್ಲ. ಸೊ ನಾನು ಅವ್ರದ್ದು ಹೇಳಿದೆ, ಅಲ್ಲಿ ಬರಲಿಕ್ಕೆ ನಮಗೆ ಸ್ವಲ್ಪ ಬೇರೆ ತಾಪತ್ರೆ, ಅದೇ ವರ್ಕನ್ನು ಇಲ್ಲಿ ಮಾಡೋದಿದ್ರೆ ನೋಡ್ಬೋದು ಅಂತ ಹೇಳಿದೆ. ಹೌದಾ, ನೋಡ್ಲಿಕ್ಕೆ ಹೋದರೆ ಅವರು ಆಸ್ಟ್ರೇಲಿಯಾ, ಜರ್ಮನಿ, ಜಪಾನ್ ಅಲ್ಲಿ ಎಲ್ಲ ಆರ್ಟಿಸ್ಟ್ನವರನ್ನು ಸಂಪರ್ಕ ಮಾಡಿ ಕೊನೆಗೆ ನಮ್ಮ ಹೆಸರು ಡೆಲ್ಲಿಯಲ್ಲಿ ಯಾರೋ ಪುಣ್ಯಾತ್ಮ ಹೇಳಿದ್ರಂತೆ. ಆಯಿತು, ಕೊನೆಗೆ ಅವರು ಅದಕ್ಕೆ ಎಗ್ರಿ ಆಯಿತು. ಇದು ಏನು ಎಗ್ರಿಮೆಂಟಿಗೆಲ್ಲ ಸೈನ್ ಆಯಿತು. ಆಮೇಲೆ ನಾವು ಮೆಡಿಕಲ್ ಆರ್ಟಿನ ಬಗ್ಗೆ ಮಾಡಿದ್ದೆಲ್ಲ ಒಂದು ಇಂಟರ್ವ್ಯೂ ಆಯಿತು, ಎಲ್ಲ ಈ ಮೇಲ್ನಲ್ಲಿ ಆಯಿತು, ಎಗ್ರಿಮೆಂಟ್ ಆಯಿತು, ಎಲ್ಲ ಆಯಿತು. ಕೊನೆಗೆ ವರ್ಕ್ಗೆ ಶುರುವಾಯಿತು. ನಾನು ಅಲ್ಲಿ ಒಂದು ಸಣ್ಣ ತಪ್ಪು ಮಾಡಿದೆ ಸರ್. ಈ ಕಮರ್ಷಿಯಲ್ ಆರ್ಟಿಸ್ಟ್ ಉಡುಪಿಯಲ್ಲಿ ತುಂಬ ಜನ ಇದ್ದಾರೆ, ದೊಡ್ಡ ಪ್ರಾಜೆಕ್ಟ್ ಅಲ್ವಾ. ನಾನು ಎಲ್ಲರ ಹತ್ರ ಭೇಟಿಯಾದೆ, ನನಗೆ ತುಂಬ ಕ್ಲೋಸ್ ಇದ್ದವ್ರ ಹತ್ರ. ನೋಡಿ, ಹೀಗೆ ಒಂದು ಪ್ರಾಜೆಕ್ಟ್ ಬರ್ತಾ ಉಂಟು, ನಾವೆಲ್ಲ ಒಟ್ಟು ಸೇರಿ ನಾವು ಮಾಡುವ, ನಿಮ್ಮದು ಎಷ್ಟು, ನಿಮ್ಮ ಸೇವೆ ಎಷ್ಟು ಆಗ್ತದೆ ಅದು ಹೇಳಿ ಅಂತ ಹೇಳಿದೆ. ಆಯಿತು ಅಂತ ಎಲ್ಲರೂ ಒಪ್ಪಿದ್ರು. ಕೆಲಸ ಬರಲಿಕ್ಕೆ ಶುರುವಾಯಿತು. ನಾನು ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಆಯಿತು. ವರ್ಕ್ ಮಾಡಿದ ನಂತರ ಕಳಿಸಿದೆ. ಅವರು ಹೇಳಿದರು, ಇದು ನೀವು ಮಾಡಿದ ವರ್ಕೇ ಅಲ್ಲ, ಯು ಟೇಕ್ ಯುವರ್ ಓನ್ ಟೈಮ್, ಆದರೆ ನೀವೇ ಮಾಡಬೇಕಂತಾಯಿತು. ಅವರಿಗೆ ಕೊಟ್ಟದ್ದು ತಪ್ಪಾಯಿತು. ಅಲ್ಲ, ಅವರು ಮಾಡಿದ ಅವರು ಒಪ್ಪಿಕೊಳ್ಳಿಲ್ಲ. ಹಾಗಾಗಿ ನಾನು ಸುಮಾರು ಎಲ್ಲವನ್ನು ಕೂಡ ನೀವೇ ಮಾಡಬೇಕು ಅಂತ ಹೇಳಿ. ಹೌದು, ಇದು ನೀವು ಮಾಡಿದ ವರ್ಕೇ ಅಲ್ಲ. ಹೌದು, ಸತ್ಯವಾಗಿ ಹೇಳ್ತೀನಿ, ಅದು ನಾವು ಮಾಡಿದ ವರ್ಕ್ ಅಲ್ಲ. ಅವ್ರಿಗೆ ಗೊತ್ತಾಯಿತು. ಕೊನೆಗೆ ತೊಂದರೆ, ನೀವು ಟೇಕ್ ಯುವರ್ ಓನ್ ಟೈಮ್, ನೀವು ಮಾಡಬೇಕಂತ. ಹಾಗಾಗಿ ನಾನು ಬೇರೆಯವರಿಗೆಲ್ಲ ನಾನು ಅವರ ಕಾಣಿಕೆಲ್ಲ ಕೊಡಬೇಕಾಯಿತು. ನಾನೇ ಶುರು ಮಾಡಿ ಅವ್ರಿಗೆ ನಮಗೆ ಇಡೀ ವರ್ಷದ ಒಂದು ಟೈಮ್ ಕೊಡ್ತಾರೆ. ಇಷ್ಟು ಇದು ಎಪಿಸೋಡ್ ಬರ್ತದೆ, ಇಷ್ಟು ಸೀರಿಯಲ್ ಬರ್ತದೆ, ಇಷ್ಟು ವರ್ಕ್ ಉಂಟು ಇಂಥ ಸೆಕ್ಷನ್ಗೆ ಎಲ್ಲ ಮೊದಲೇ ಹೇಳ್ತಾರೆ. ಆ ಥರ ಆಯಿತು. ಆಮೇಲೆ ವರ್ಕ್ ನಾವೇ ಮಾಡಿದ್ದು. ಮೊದಲು ನನಗೆ ತುಂಬ ಹೆದರಿಕೆ ಆಯಿತು, ಕಷ್ಟ ಆಯಿತು. ಹೇಗೆ ಮಾಡೋದಪ್ಪ, ಇಷ್ಟು ದೊಡ್ಡ ವರ್ಕ್ ಹೇಗೆ ಮಾಡೋದು? ಸುಮಾರು ಒಂದು 100 ಮೇಲೆ ವರ್ಕ್ ಮಾಡಿದಾಗ ನನಗೆ ಕೆಲವು ಐಡಿಯಾ ಗೊತ್ತಾಯಿತು. ನಾನು ಹೋಗುವ ರೂಟ್ ಈ ಥರ ಹೋದರೆ ಇನ್ನೂ ಸುಲಭ ಅಂತ. ಸೊ ಆ ರೀತಿಯಲ್ಲಿ ನಾನು ವರ್ಕ್ ಮಾಡಲಿಕ್ಕೆ ಶುರು ಮಾಡಿದೆ. ಅವರು ತೀರಾ ಸಿಂಪಲ್ ಇಂಗ್ಲೀಷ್, ಡಾಕ್ಟರ್ MSc ಕುಮಾರ್ ಉಂಟಲ್ಲ, ಈಗಿನ ಕೆಲವು ಪ್ರೊಫೆಸರಿಗೆಲ್ಲ ಹೋಲಿಸುವಾಗ ಅವರು ತುಂಬ ಸಿಂಪಲ್, ಚಿಕ್ಕ ಮಗು ಕೂಡ ಅರ್ಥ ಆಗ್ತದೆ. ಅದು ನನಗೆ ನನ್ನದೊಂದು ಪ್ಲಸ್ ಪಾಯಿಂಟ್, ಖುಷಿ ಆಯಿತು. ಆಮೇಲೆ ನಾವು ವರ್ಕ್ ಶುರು ಮಾಡಿದ್ದು. ರೋಟ್ರಿ ಪೆನ್ ನಂಬರ್ 1, 2, 3 ಇದರಲ್ಲಿ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ಮೊದಲಿಗೆ ನಾವು A3 ಸೈಜ್ ವರ್ಕ್ ಮಾಡಿ, A3 ಎಲ್ಲ ವರ್ಕ್ ಅದರಲ್ಲೇ ಮಾಡಿ, ಆಮೇಲೆ ಅದನ್ನು A4ಗೆ ಕನ್ವರ್ಟ್ ಮಾಡಿ ನಾವು ಮುಂದುವರಿಸಿದ್ದು. ಒಟ್ಟಿನಲ್ಲಿ 2 ಸಲ, ಒಂದು ಸಲ ವರ್ಕ್. ಇದರಲ್ಲಿ ಸುಮಾರು 2400 ಮೇಲೆ ಇರಬೇಕು ಈ ಬುಕ್ಕಿನಲ್ಲಿ. 2400 ಚಿತ್ರಗಳನ್ನು ಸೂಕ್ಷ್ಮ. ಹೌದು. ಬಟ್ ಇದಕ್ಕೆ ಒಟ್ಟು ಪುಸ್ತಕಗಳು ಒಟ್ಟಿಗೆ 4 ಬುಕ್ ಆಗಿದೆ. ಇದು ಫಸ್ಟ್ ಬುಕ್ಕಿನಲ್ಲಿ 2400 ಎಷ್ಟು ಉಂಟು. ಆಯಿತು. ಅದು ಕೂಡ ತಮ್ಮಂಥ ಮಾಧ್ಯಮದವರು ಬಂದು ಕೌಂಟ್ ಮಾಡಿದ್ದು, ನಾವು ಅದನ್ನು ಲೆಕ್ಕ ಮಾಡಲಿಕ್ಕೆ ಹೋಗಲಿಲ್ಲ. ಮಾಧ್ಯಮದವರು ಒಂದು ಸಲ ಮನೆಗೆ ಬಂದಾಗ ಹೌದಾ ಅಂತ ಲೆಕ್ಕ ಮಾಡಿದಾಗ ಅಷ್ಟು ಅವರಿಗೆ ಸಿಕ್ಕಿದ್ದು, ಬೇರೆ ಬೇರೆ ಸೆಕ್ಷನ್ನಲ್ಲಿ ಅಷ್ಟು ಸಿಕ್ಕಿದ್ದು. ಆಮೇಲೆ ನಾವು ಇದು ಕ್ಲಿನಿಕಲ್ ಓರಿಯೆಂಟೆಡ್ ಎನಾಟಮಿ ಆಫ್ ದಿ ಡಾಗ್ ಸೆಕೆಂಡ್,
ಥರ್ಡ್, ಆಮೇಲೆ ಡಿಸೆಕ್ಷನ್, ಹೀಗೆ 3 ಬುಕ್ಕು ಈ ಡಾಗ್ ಆ್ಯಂಡ್ ಕ್ಯಾಟ್ನ ಬಗ್ಗೆ ಆಯಿತು. 4ನೇ ಬುಕ್ಕು ಹಾರ್ಸಿನ ಬಗ್ಗೆ. ಅದು ಕೂಡ ಮೋರ್ ದೆನ್ 1600 ಮೇಲೆ ಚಿತ್ರ ಉಂಟು ಅದರಲ್ಲಿ. ಅದು ಈಗ ಪ್ರಿಂಟಿಂಗ್ ಯೂನಿವರ್ಸಿಟಿಯ ಒಂದು ಪಠ್ಯ ಪುಸ್ತಕ ಮಾಡೋದ್ರಲ್ಲಿ ಆಚಾರ್ಯವರು ಪರ್ಮನೆಂಟ್ ಆಗಿದ್ದಾರೆ. ಹಾಗೆ ಖಂಡಿತ ಸರ್, ಖಂಡಿತ ಎಲ್ಲ ತಮ್ಮವರ ಆಶೀರ್ವಾದ. ಕೊನೆಗೆ ಏನಾಯಿತು ಅಂದರೆ ಈಗ ಡಾಗು ಪೂರ ಇದು ಡಾಗ್ ಇದ್ದು 3 ಆಯಿತು, ಈಗ ಹಾರ್ಸ್ ಇದ್ದು ಕಂಪ್ಲೀಟ್ ಆಯಿತು. ಈಗ ಹೆಚ್ಚಿನ ಅಂಶ ಈ ಬರುವ ತಿಂಗಳು ಇನ್ನೊಂದು ಬರ್ಬೋದು ಬುಕ್ಕು. ಈಗ ಕವಿನ ಬಗ್ಗೆ ನಾವು ಮಾತುಕತೆ ಆಗ್ತಾ ಉಂಟು. ಕವು ಅದು ಯಾವಾಗ ಈ ಬುಕ್ ರಿಲೀಸ್ ಆದ ನಂತರ ಅದರ ಬಗ್ಗೆ ನಾವು ಸ್ಟೆಪ್ ತಗೊಳ್ಳುವ ಅಂತ ಹೇಳಿದ್ದಾರೆ, ಹೇಗಂತ ಗೊತ್ತಿಲ್ಲ. ಹಾಗೆ ಅಂತೂ 4 ಬುಕ್ ಆಲ್ರೆಡಿ ಪಬ್ಲಿಷ್ ಆಯಿತು. ಹಾಗೆ ಕೊನೆಗಳಿಗೆ ರೀ ಸರ್, ಈ ಬುಕ್ ನನಗೆ ವರ್ಕ್ ಮಾಡ್ತೇನೆ ಅಂತ ಕೇಳಿದಾಗ ಹೀಗೆ ಮಾತಾಡಿ ಕೆಲವು ಫ್ರೆಂಡ್ಸ್, ಕೆಲವು ಡಾಕ್ಟರ್ಸ್ ಹೀಗೆ ಮಾತಾಡುವಾಗ ನಾವು ಸೀರಿಯಸ್ ಆಗಿ ಹೇಳೋದು, ಆದರೆ ಲೈಟ್ ಹೀಗೆ ಒಂದು ಮಾಡ್ತಾ ಇದ್ದೇನೆ ಮಾರೇ ನೋಡಬೇಕಂತ ಅವ್ರು ಹೌದಾ ಆಯಿತು ಅಷ್ಟೇ, ರೆಸ್ಪಾನ್ಸೇ ಇರಲಿಲ್ಲ, ಅದರ ಬಗ್ಗೆ ಏನೂ ಇಲ್ಲ. ಅಂದರೆ ಯಾರೂ ನಂಬಲಿಲ್ಲ, ಯಾರೂ ನಂಬಲಿಲ್ಲ. ಇವ ಏನೋ ಸ್ವಲ್ಪ ರೈಲ್ ಬಿಡ್ತಾನೆ ಅಂತಲೇ ಇತ್ತು. ಕೊನೆಗೆ ಸರಿ ಕಾಂಪ್ಲಿಮೆಂಟ್ಸ್ ಕಾಪಿ ಬಂದಾಗ ನನಗೆ ತೀರಾ ಆತ್ಮೀಯ ಕೆಲವು ಪ್ರೊಫೆಸರ್ ಹತ್ರ ತೋರಿಸಿದೆ. ಸರಿ ಹೀಗೆ ಒಂದು ಕಾಂಪ್ಲಿಮೆಂಟ್ಸ್ ಎಲ್ಲ ನೋಡುವಾಗ ಅಲ್ಲಿ ಕಾಂಪ್ಲಿಮೆಂಟ್ಸ್ ನಮ್ಮ ಹೆಸರೆಲ್ಲ ಉಂಟು. ಕೆಲವರು ಹೇಳಿದ್ರು ಅಯ್ಯೋ ನಾವು ನಿಮ್ಮನ್ನು ಸರಿ ಯೂಸ್ ಮಾಡಿಕೊಳ್ಳಿಲ್ಲ ಅಂತ. ಅಲ್ಲ ಆಮೇಲೆ ಗೊತ್ತಾಗ್ತದೆ, ಯಾಕೆಂದರೆ ನಮಗೆ ಹಿತ್ತಿಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ, ಅದೇ ರೀತಿ ಆಗ್ತದೆ. ಹಾಗೆ ನಾವು ಯೂಸ್ ಮಾಡಿಕೊಳ್ಳಿ. ಹೌದು, ಯಾಕಂದರೆ ನಮ್ಮಲ್ಲಿ ನಾವು ನಿಜವಾಗಿ ವರ್ಕ್ ಮಾಡೋದಕ್ಕೂ ನಾವು ಸರ್ವಿಸ್ನಲ್ಲಿ ಮಾಡೋ ವರ್ಕಿಗೂ ತುಂಬ ವ್ಯತ್ಯಾಸ ಉಂಟು. ಅಲ್ಲಿ ಟೈಮಿಗೆ ಇಷ್ಟಕ್ಕೆ ಇದು ಆದರೆ ಆಯಿತು, ಅದೊಂದು ಏನು ಪರ್ಮನೆಂಟ್ ಸೋರ್ಸ್ ಆಗಿರುವ ಹಾಗೆ ಕೆಲವು ಪ್ರೊಫೆಸರ್ಸ್ ಇದ್ದಾರೆ. ಡಾಕ್ಟರ್ ಸ್ಟ್ಯಾನ್ಲಿ ಅಂತವರೆಲ್ಲ ತುಂಬ ವರ್ಕ್ ಮಾಡಿದ್ದೇವೆ ನಾವು ಮಣಿಪಾಲ್ ಹ್ಯೂಮನ್ಸ್ ಫಿಗರ್ಸ್ಗೆ ಸಂಬಂಧಪಟ್ಟದ್ದು ಅಂತ ತುಂಬ ಜನ ಇದ್ದಾರೆ. ಡಾಕ್ಟರ್ ರಾಘವೇಂದ್ರ ರಾವ್, PLN ರಾವ್, ಎ ಕೃಷ್ಣರಾವ್ ಇವರು ತುಂಬ ವರ್ಕ್ ಮಾಡಿದ್ದಾರೆ. ಆದರೆ ಈ ಥರ ಒಂದು ದೊಡ್ಡ ಏನು ಗ್ರಂಥವಾಗಿ ಮಾಡಿದವರು ಯಾರಿಲ್ಲ. ಅದು ಈ ಬುಕ್ ನೋಡಿದಾಗ ಅಯ್ಯೋ ನಾವು ನಿಮ್ಮನ್ನು ಮಿಸ್ ಮಾಡಿಕೊಂಡೆವು ಅಂತ ಹೇಳಿದ್ದುಂಟು ಸರ್. ಹಾಗೆ ಖಂಡಿತವಾಗಿಯೂ ಸರ್, ನನಗೆ ಇನ್ನೊಂದು ಬಹಳಷ್ಟು ನಿಮ್ಮ ಬಗ್ಗೆ ಕುತೂಹಲ. ಯಾಕೆ ಅಂತ ಹೇಳಿದರೆ ಇವತ್ತಿನ ತುಳುನಾಡಿನ ಅಷ್ಟೂ ಮನೆಗಳಲ್ಲಿ ತುಳುನಾಡಿನ ಹೆಮ್ಮೆಯ ಅವಳಿ ವೀರಪುರುಷರು ಕೋಟಿ ಚೆನ್ನಯರು ಇವರ ಬಗ್ಗೆ ನಾವು ಇವತ್ತು ಕೈ ಮುಗಿಯುವಂತಹ ಒಂದಿನ ಭಾವಚಿತ್ರ ಇದೆ, ಅದನ್ನು ಮಾಡಿದವರು ನೀವೇ ಅನ್ನೋಂಥ ಒಂದು ವಿಶೇಷವಾದಂಥ ಹೆಗ್ಗಳಿಕೆ ಇದೆ ಸರ್. ಅದು ಹೇಗಾಯ್ತು ಸರ್ ಅದು ಸ್ಟಾರ್ಟಿಂಗ್? ಸರ್ ಕೋಟಿ ಚೆನ್ನಯ ನಾನು ಮಾತ್ರ ಅಲ್ಲ, ತುಳುನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೋಟಿ ಚೆನ್ನಯರಿಗೆ ತಲೆ ತಗ್ಗಿಸ್ತಾರೆ, ಬೆನ್ನು ಬಗ್ಗಿಸ್ತಾರೆ. ನೀವೇ ನಮಗೆ ದಾರಿ ತೋರಿಸುವ ಅಂತ ಹೇಳುವಂಥ ಶಕ್ತಿ ಇರುವಂಥ ಒಂದು ಹೌದು ಶಕ್ತಿ ದೇವತೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಅಂಥವರು. ಈ ಈ ಈ ಕೋಟಿ ಚೆನ್ನಯರ ಹಿಂದೆ ಕೂಡ ಒಂದು ಸಣ್ಣ ಒಂದು ಕಥೆ ಇದೆ. ನಾನು ನಮ್ಮ ಸರ್ವಿಸ್ನಲ್ಲಿರುವಾಗ ಈ ಬೇರೆ ಬೇರೆ ದೇವರದ್ದು ಗಾಯತ್ರಿ ಇರ್ಬೋದು, ಆಮೇಲೆ ಮಹಾಲಾಸ ನಾರಾಯಣಿ ಇರ್ಬೋದು, ಕಾಳಿಕಾಂಬೆ ಇರ್ಬೋದು, ವಿಶ್ವಕರ್ಮ, ಹೀಗೆ ಒಂದಷ್ಟು ಮಾಡಿ ಕೆಲವರು ಅದರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಪಿ ತಗೊಳ್ತಾ ಇದ್ದರು, ಕೆಲವರು ಕಲರ್ಡ್ ಕಾಪಿ ತಗೊಳ್ತಾರೆ. ಹಾಗಂತ ತಿಂಗಳಿಗೆ ನನಗೆ ಏನಾದರೂ ಪಾಕೆಟ್ ಮನಿ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ಇದು ನಿಜ ಕತೆ. ನಮ್ಮ ಆಫೀಸ್ನಲ್ಲಿ ಕೆ ಮುದ್ದು ಪೂಜಾರಿ, ಕಕ್ಕುಂಜೆ ಮುದ್ದು ಪೂಜಾರಿ ಅಂತವರು ಇದ್ದರು. ಅವರು ನನಗೆ ಯಾವಾಗಲೂ ಕೂಡ ಓಹ್ ನಿಮಗೆ ಹಾಗೆ ಹೀಗೆ ಅಂತ ನಿಮಗೆ ಅಂತ ಉಂಟು. ನಾನು ಹೇಳಿದೆ ಒಂದು ಸಲ, ಈ ಥರ ನೀವು ಯಾಕೆ ಮಾಡಬಾರ್ದು, ಏನು ಮಾಡೋದೇನು, ನಾವು ಕೋಟಿ ಚೆನ್ನಯ ಬರೆಯುವ. ಹೌದು ಮಾರ್ರೆ, ಅದಕ್ಕೆ ರೆಫರೆನ್ಸ್ ಇಲ್ಲ ಏನಿಲ್ಲ, ಸುಮ್ಮನೆ ಏನಂತ ಬರೆಯೋದು, ಅದೆಲ್ಲ ನಾವು ವ್ಯವಸ್ಥೆ ಮಾಡುವ, ನೀವು ಒಪ್ಪಿಗೆ ಆದರೆ ಅದಕ್ಕೆ ದೊಡ್ಡ ವಿಷಯ ಅಲ್ಲ ಅಂತ. ಸರಿ, ಅವರಿಗೆ ಒಪ್ಪಿಗೆ ಆಯಿತು. ಆಮೇಲೆ ಇದು ಕೆ ಮುದ್ದು ಪೂಜಾರಿ ಮತ್ತು ನಾವು ಪ್ರತಿ ಸಂಡೇ ಇಲ್ಲಿರುವಂಥ ಹೆಚ್ಚಿನ ಗರಡಿಗಳಿಗೆ ಭೇಟಿ ಕೊಡೋದು. ಮೊದಲೇ ಹೇಳ್ತೇವೆ, ಇವತ್ತು ನಾವು ಈ ಸೈಡ್ಗೆ ಬರ್ತೇವೆ, ಅಲ್ಲಿ 1-2 ಗ್ಯಾರಡಿ, ಆಮೇಲೆ ಇಂಥದ್ದು ಇನ್ನೊಂದು ಸಂಡೇ ಇಂಥ ಕಡೆ ಹೋಗೋದು ಅಂತ ಮೊದಲೇ ನಾವು ಅವರಿಗೆ ಹೇಳ್ತೇವೆ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಹಾಗೆ ಒಂದು 6 ತಿಂಗಳಲ್ಲಿ 200 ಪೇಜಿ ಬರೇ ಕೋಟಿ ಚೆನ್ನಯರ ಬಗ್ಗೆ ಪಾಡ್ದನದ ಸಂಗ್ರಹ ಮತ್ತು ಅವರ ಬಗ್ಗೆ ವಿವರಣೆ ಆಯಿತು. 200 ಪೇಜ್. ಕೋಟಿ ಅವನ ನಿಲುವು ಹೀಗೆ, ಚೆನ್ನಯ ಈ ರೀತಿ, ಇದು ಕೊನೆಗೆ ಬರೀಲಿಕ್ಕೆ ಶುರು ಮಾಡಿತು. ಬರೀತು. ಆದರೆ ಇಲ್ಲಿ ಇದರ ಕಥೆಯ ಒಳಗೆ ಮತ್ತೊಂದು ಕತೆ ಉಂಟು. ಕೋಟಿ ಚೆನ್ನಯ ನಾವು ಮಾಡಿದ್ದಕ್ಕಿಂತ ಮೊದಲೇ ಒಬ್ಬರು EC ಬರ್ನಲ್ ಅಂತ ಏನೋರೊಬ್ಬರು ಮಾಡಿದ್ದಾರೆ. ಇದು ನಮ್ಮ ಇಲ್ಲಿ ಮಂಗಳೂರಿನಲ್ಲಿ
ಎಸ್ ಸಿ ಬರ್ನಲ್ ಇದರಲ್ಲಿ ಬರ್ತದೆ. ಅದು ನಮ್ಮ ಮೋಹನ್ ಕೋಟ್ಯಾನ್ ಮತ್ತು ಇವರು ನಮ್ಮ ಅವ್ರ ಹೆಸರೇನಪ್ಪ, ಬಾಬು ಅಮೀನ್ ಅವರು ಬರೆದ ತುಳುನಾಡ ಹೌದು ಬನ್ನಂಜೆ ಬಾಬು ಅಮೀನ್ ಬರೆದದ್ದು ತುಳುನಾಡ ಗರಡಿಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿಯೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ, ಬರೀತಾರೆ. ಸೊ ನಾವು ಇದು ನೋಡಿದಾಗ ಎ ಸಿ ಬರ್ನಲ್ ಮಾಡಿದ ಬುಕ್ ಆ ಚಿತ್ರ ನಾವು ನೋಡಿದಾಗ ಒಂಥರ ಬೇಜಾರಾಯಿತು. ಹೇಗೆಂದರೆ ಕೋಟಿಜಿ ಹೇಗೆಂದರೆ ಒಂದು ಕೋಲ ಕಟ್ಟಿದ ವ್ಯಕ್ತಿ ಹಾಗೆ, ದೊಡ್ಡ ದೊಡ್ಡ ಮೀಸೆ, ದೊಡ್ಡ ಕಣ್ಣು, ಆಮೇಲೆ ಜೋಕರ್ ಥರದ ಕಿರೀಟ, ಕೈಯಲ್ಲಿ ಕತ್ತಿ ಗುರಾಣಿ, ಭಯಂಕರ. ಅದನ್ನು ನೋಡಲಿಕ್ಕೆ ಅವನು ಯಾರಿಗೂ ಮನಸ್ಸು ಮಾಡುತ್ತಾ ಇಲ್ಲ. ಕೊನೆಗೇನಾಯಿತು, ಅರೆ ಯಾಕೆ ಹೀಗೆ ಮಾಡಿದ್ರಪ್ಪ, ತುಂಬ ಬೇಜಾರು ಕೂಡ ಆಯಿತು. ಅದು ನಾವು ಹಾಗೆ ಮಾಡಿದರೆ ತಪ್ಪಾಗ್ತದೆ. ನಾವು ಕೋಟಿ ಚೆನ್ನೈರನ್ನು ನಾವು ನೋಡಿದ ರೀತಿಯೇ ಬೇರೆ. ಹೇಗೆಂದರೆ ನಾವು ರಾಮ ಲಕ್ಷ್ಮಣರ ರೀತಿಯಲ್ಲಿ ನಾನು ಕೋಟಿ ಚೆನ್ನೈಯನ್ನು ನೋಡಿದ್ದು. ರಾಮ ಲಕ್ಷ್ಮಣ ಕೂಡ ಅಣ್ಣ ತಮ್ಮ, ಕೋಟಿ ಚೆನ್ನೈರು ಕೂಡ ಅಣ್ಣ ತಮ್ಮ. ರಾಮನ ಗುಣ ಕೋಟಿಯಲ್ಲಿದೆ, ಲಕ್ಷ್ಮಣನ ಗುಣ ಚೆನ್ನೈನಲ್ಲಿದೆ. ಸೊ ಅದನ್ನೇ ನಾನು ಇಲ್ಲಿ ತರಲಿಕ್ಕೆ ಅಪ್ಲೈ ಮಾಡಿದೆ. ಆಮೇಲೆ ನಮ್ಮ ತುಳುನಾಡಿನ ಮಣ್ಣಿನ ಕೆಲವು ಅಂಶವನ್ನು ಅಲ್ಲಿ ನಾನು ಫೀಡ್ ಮಾಡಿದೆ. ನಾನು ಏನು ಮಾಡಿದೆ ಅಂದರೆ, ಕೋಟಿ ಚೆನ್ನೈಯರಿಗೆ ಚಪ್ಪರ ಕೊಂಬು ಯೂಸ್ ಮಾಡಿದ್ದು, ಕೋಟಿ ಕೈ ಅಭಯಹಸ್ತ, ಮತ್ತೊಂದು ಕೈಯಲ್ಲಿ ಇದು ಬಿಲ್ಲು, ಆಮೇಲೆ ಸೂರ್ಯ ಸೊಂಟದಲ್ಲಿ ಕೂತದ್ದು, ಕಚ್ಚೆ ಹಾಕಿದ್ದು, ಜಟ್ಟಿ ಹೀಗೆ ಮಾಡಿದ್ದು. ಸೌಮ್ಯ ಸ್ವಭಾವ ಕೋಟಿ. ಆಮೇಲೆ ಚೆನ್ನಯ್ಯ ಕೂಡ ಏನು ಲಕ್ಷ್ಮಣನ ನಿಯರೆಸ್ಟ್, ಅಲ್ಲಿ ಅಭಯಹಸ್ತ ಇಲ್ಲ, ಅಭಯಹಸ್ತದ ಬದಲು ಸೂರ್ಯ ಕೆಳಗೆ ಇಟ್ಟದ್ದು, ಇನ್ನೊಂದು ಕೈಯಲ್ಲಿ ಬಿಲ್ಲು, ಈ ಥರ ನಾವು ಮಾಡಿದ್ದು. ಅದು ಆಮೇಲೆ ಕಚ್ಚೆ, ಅದಕ್ಕೆ ಜಟ್ಟಿ ಎಲ್ಲ ಆಯಿತು, ಇದು ಚಪ್ಪರ ಕೊಂಬು ಇದೆಲ್ಲ. ಇದು ಏನು ಮೊದಲು ಚಿತ್ರ ನೋಡಿ ನಮಗೆ ಭಯ ಆದರೆ ಈ ಚಿತ್ರ ನಮಗೆ ಅಷ್ಟೇ ಸೌಮ್ಯತೆ ಭಕ್ತಿಯನ್ನು ಕೊಡುತ್ತೆ. ಮತ್ತು ಸರಿ, ಯಾವುದೇ ಒಂದು ವಸ್ತುವನ್ನು ನಾವು ಹೃದಯದಲ್ಲಿ ತುಂಬಿಸ್ಕೊಳ್ಬೇಕಿದ್ರೆ ಅದು ನಮಗೆ ಒಲಿಯಬೇಕದು, ಅಥವಾ ನಾವು ಅವರಿಗೆ ಒಲಿಬೇಕು, ಸಾಮ್ಯತೆ ಇರಬೇಕು. ನಾವು ಅದನ್ನು ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಸ್ವೀಕಾರ ಮಾಡಿದಾಗ ಅದು ನಮಗೆ ಒಲಿತದೆ. ಹಾಗೆ ಈ ಕೋಟಿ ಜನನನ್ನು ನಾವು ನೋಡಿದ ಈ ರೀತಿ ಚಿತ್ರ ಮಾಡಿದ್ರಿಂದ ಜನ ಅದನ್ನು ಮೆಚ್ಚಿಕೊಂಡ್ರು, ತುಂಬ ಲೈಕ್ ಮಾಡಿದರು. ಈಗ ಸದ್ಯ ನಮ್ಮ ಉಡುಪಿ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಂಡಿಯಾದ ಉದ್ದಗಲಗೂ ಅಲ್ಲ, ಇಡೀ ನಮ್ಮ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಇದೇ ಕೋಟಿ ಚೆನ್ನೈಯನ್ನು ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ಬೋಂಟ್ರಾ ಅಂತ ಗುಜರಾತ್ನ ಒಬ್ಬರು ಬಂದು ಅಲ್ಲಿ ಗುಜರಾತಿನಲ್ಲಿ ಇದು ತುಂಬ ಕೆಲಸ ಮಾಡಿತು. ಒಂದ್ಸಲ ಅವ್ರ ಮನೆಗೆ ಬಂದರು, ಹೀಗೆ ನಾವು ಕೋಟಿ ಚೆನ್ನೈ ಚಿತ್ರ ಮಾಡಿದ್ದೇವೆ, ಇದು 3D ಮಾಡೆಲ್ ಮಾಡಿದ್ದೇವೆ, ಅದು ಕರೆಕ್ಷನ್ ಮಾಡಲಿಕ್ಕೆ ನೀವು ಬನ್ನಿ ಅಂತ ಹೇಳಿದರು. ನಾನು ಹೇಳಿದೆ, ಇಷ್ಟು ಚೆಂದ ಮಾಡಿದ್ದಾರೆ, ಪುನಃ ನಾವು ಇಲ್ಲಿಂದ ಅಲ್ಲಿ ಹೋಗಿ ಏನು ಅವರಿಗೆ ಹೇಳಲಿಕ್ಕೆ ಏನು ಹೇಳುವಂಥದ್ದಿಲ್ಲ, ಎಷ್ಟು ಚೆಂದ ಮಾಡಲಿ ಅಂತ. ಹಾಗೆ ಈ ಕೋಟಿ ಚೆನ್ನೈ ಇರ್ಬೋದು, ಕಾಳಿಕಾಂಬೆ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ಮಹಾಲಕ್ಷ್ಮಿ, ಇದೆಲ್ಲವನ್ನೂ ಜನ ಏನು ಮಾಡಿದ, ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲವೂ ನನ್ನ ಹತ್ರ ಉಂಟು, ಮೂಲ ನಿಮ್ಮ ಹತ್ರ, ಹೌದು, ಮೂಲ ನಮ್ಮ ಹತ್ರ ಉಂಟು. ಆದರೆ ಎಲ್ಲ ಕಮರ್ಷಿಯಲ್ ರೀತಿಯಲ್ಲಿ ಹೋಗ್ತಾ ಇದೆ. ಅದು ನಾವು ಯಾರ ತಂಟೆಗೂ ಹೋಗಲಿಲ್ಲ, ಯಾವ ತಂಟೆಗೂ ನೆಮ್ಮದಿ ಇದೆ, ಎಲ್ಲರ ನೀವು ಬರೆದ ಚಿತ್ರ ಇದೆ ಅಂತ. ವೀಕ್ಷಕರೇ, ನಿಜವಾಗ್ಲೂ ಪಿ ಎನ್ ಆಚಾರ್ಯರ ದೊಡ್ಡ ಗುಣಗಳೇ ಹೀಗೆ. ಬಹುಶಃ ಬೇರೆಯವರು ಯಾರಾದರೆ ಕಾನೂನು ಹೋರಾಟ, ಕೇಸು, ಕೋರ್ಟು ಹೀಗೆಲ್ಲ ಹೋಗ್ತಿದ್ರೆ ಏನೋ, ಆದರೆ ಅದ್ಯಾವುದನ್ನು ಎಲ್ಲವನ್ನು ಬಿಟ್ಟುಕೊಂಡು ಏನಂದರೆ ಇವರು ಮಾಡಿದಂಥ ಕೃತಿಯೊಂದು ಜಗದಗಲ ಪಸರಿಸಿದೆ ಅನ್ನುವಂಥ ಒಂದು ಹೆಮ್ಮೆ ಅವರಲ್ಲಿದೆ. ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ, ಅದಕ್ಕೆ ಮುನ್ನ ಸಣ್ಣ ವಿರಾಮ.
ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಆಚಾರ್ಯ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕಲಾವಿದರು ಶ್ರೀ PN ಆಚಾರ್ಯ ಅವರು. ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಿದ್ದಾರೆ. ಸರ್, ಮಾತಾಡ್ತಿದ್ದೆ ನಾನು ಈ ಕಾಳಿಕಾಂಬ, ವಿಶ್ವಕರ್ಮ ಮತ್ತು ಮಹಾಲಸನಾರಾಯಣಿ, ಕೋಟಿ ಚೆನ್ನರು ಹೇಗೆ ಗರಡಿಗಳಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರ ಯಾರು ತುಳುನಾಡಿನಲ್ಲಿ ಅವರನ್ನು ಆರಾಧನೆ ಮಾಡ್ತಾರೆ ಎಲ್ಲರೂ ಕೂಡ ಇಷ್ಟಪಟ್ಟಂಥ ಚಿತ್ರ. ಈ ಬೇರೆ ವಿಶ್ವಕರ್ಮ ಮತ್ತು ಕಾಳಿಕಾಂಬಕ್ಕೆ ನೀವೊಂದು ಹೊಸ ರೂಪವನ್ನು ಕೊಟ್ರಿ, ಅದು ಕೂಡ ಬಹಳಷ್ಟು ಪ್ರಸಿದ್ಧ ಆಗಿದೆ ಆ ಚಿತ್ರ. ಸರ್, ಅಂದರೆ ಪ್ರತಿಯೊಬ್ಬರು ಕೂಡ ಅವರವರ ಇಷ್ಟ ದೇವತೆಯನ್ನು ಪೂಜೆ ಮಾಡುವಂಥದ್ದು ನಾವು ನೋಡ್ತೇವೆ. ಹಾಗೆ ಈ ಕೋಟಿ ಚೆನ್ನ, ಕಾಳಿಕಾಂಬೆ, ಮಹಾಲಸನಾರಾಯಣಿ ಈ ಥರ ಎಲ್ಲ ಬಂದಾಗ ನಾವು ಇನ್ವಿಟೇಷನ್ ಮೇಲೆ ಬರಿತೇವೆ, ನಮೋ ವಿಶ್ವಕರ್ಮಣೆ, ನಮೋ ಕಾಳಿಕಾಂಬೆ, ನಮೋ ಗುರುಗಳೇ, ಈಗೆಲ್ಲ ಬರೀತಾರೆ. ಆದರೆ ಅದಕ್ಕೆ ಸರಿಯಾದ ಆಕಾರ ಇಲ್ಲ. ಸೊ ನನಗೆ ಒಂದು ಅನಿಸಿತು, ಇದಕ್ಕೊಂದು ಬರಿದರೆ ಏನಾಗುತ್ತೆ ನೋಡೋಣ ಅಂತ. ಸೊ ನಾವು ಏನು ಮಾಡಿತು, ನನಗೆ ಪರಿಚಯ ಇರುವವರು ಮಂಗಳೂರು, ಬೆಂಗಳೂರು, ಮೈಸೂರು, ಎಲ್ಲಿ ಎಲ್ಲ ಪರಿಚಯ ಉಂಟು ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದು, ನನಗೊಂದು ಫೋಟೋ ಕಳಿಸಿಕೊಡಿ, ನಾನು ಮಾಡಬೇಕಂತ ತುಂಬ ಆಸೆ ಉಂಟು ಅಂತ. ಎಲ್ಲೂ ಸರಿಗಟ್ಟು ಸಿಗಲಿಲ್ಲ, ಎಲ್ಲೂ ಕಡಿಯಾಡಿ ಸಿಗಲಿಲ್ಲ. ಆಮೇಲೆ ಹರಿಶ್ಚಂದ್ರ ಮಾಷ ಅಂತ ಒಬ್ಬರು ನನಗೆ ಒಂದು ಮಂಗಳೂರಿನವರು, ಭಾರಿ ದೊಡ್ಡ ಸಮಾಜ ಸೇವಕರು, ಒಂದು ಕಾಪಿ ಕಳಿಸಿಕೊಟ್ರು. ಅದು ಈ ಜಾನಪದದ ಶೈಲಿ, ಅದು ಏನು ಯಾವ ತಾಳ ಪ್ರಮಾಣ ಎಂಥದಿಲ್ಲ. ಆಯಿತು. ಆಮೇಲೆ ನಾಭಾ ಚಂದ್ರಶೇಖರಾಚಾರ್ಯ ಅಂತ ಬೆಂಗಳೂರಿನಲ್ಲಿ ಒಬ್ಬರು ಇದ್ದಾರೆ. ಆಮೇಲೆ ಡಾಕ್ಟರ್ ಜ್ಞಾನಾನಂದ ಅಂತ ಒಬ್ಬರು ಇದ್ದಾರೆ. ಅವ್ರನ್ನೆಲ್ಲ ಭೇಟಿಯಾದಾಗ ಅವರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇದು ಆಧಾರ ಶ್ಲೋಕ ಎಲ್ಲ ನನಗೆ ಕೊಟ್ಟರು. ಸೊ ಆ ಆಧಾರವನ್ನೆಲ್ಲ ನಾನು ಬರೆದು, ಆಮೇಲೆ ಅವರು ಯಾವಾಗ ಉಡುಪಿಗೆ ಬರ್ತಾರೆ ಅಥವಾ ಯಾವಾಗ ಸಿಗ್ತಾರೆ ಅದು ನಾವು ಮೊದಲು ಕನ್ಸಲ್ಟ್ ಮಾಡಿ ಅವರಿಗೆ ತೋರಿಸಿದ್ವಿ, ಹೀಗೆ ಒಂದು ಮಾಡಿದ್ದೇವೆ ಸರ್, ಏನಾದರೂ ಕರೆಕ್ಷನ್ ದಯವಿಟ್ಟು ಹೇಳಬೇಕು ಅಂತ. ಸೊ ಇದು ಸರಿ ಉಂಟು ಮಾರಾಯ, ಇದು ತೊಂದರೆ ಇಲ್ಲ, ಈ ತಾಳಕಾಲ ಕರೆಕ್ಟ್ ಉಂಟು, ಮುಂದುವರಿಸು ಅಂತ. ಸೊ ನಾವು ಹಾಗೆ ಮುಂದುವರಿಸಿ ಅದು ಮಾಡಿ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಕೂಡ ನಾವು ಯಾವುದೇ ಒಂದು ಹಣದ ಆಶೆಗಾಗಿ ಖಂಡಿತ ಮಾಡಲಿಲ್ಲ. ಏನೋ ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ. ಅದು ತುಂಬ ಜನ ಮೆಚ್ಚಿಕೊಂಡ್ರು, ತುಂಬ ಹಚ್ಚಿಕೊಂಡ್ರು, ತುಂಬ ಪ್ರಚಾರವಾಯಿತು. ಕೆಲವರು ಏನು ಮಾಡಿದರು ಅಂತ ಹೇಳಿದರೆ, ಈ ಕೆಲವು ಕಡೆ ಏನು ಉತ್ಸವಾದಿಗಳೆಲ್ಲ ಮೊದಲೇ ಬಂದು ಇಷ್ಟು ನನಗೆ ಕಾಪಿ ಬೇಕು, 1000 ಕಾಪಿ ಇರಲಿ ನನಗೆ ಇಷ್ಟು, ಹಾಗೆ ಮಾಡಿ ಅದೆಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಆಯಿತು. ಹಾಗಾಗಿ ಅದು ಎಷ್ಟೋ ಸಲ ಪ್ರಿಂಟ್ ಆಗಿ ಈವನ್ ಮಹಾಲಸನಾರಾಯಣಿ ಕೂಡ ಪ್ರಿಂಟ್ ಆಗಿ ಈಗ ಕಡಿಮೆ ಅಂದರೆ ಎಷ್ಟೋ 1000 ಗಟ್ಟಲೆ ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತಾರೆ. ಈಗ ನಾನು ಮೊದಲು ಏನು ಕೇಳಿ ಅಂದರೆ ಫಸ್ಟ್ ಪ್ರಿಂಟಿಗೆ ಒಂದು ಮಾಡೋ ಅಂತ ಹೇಳ್ತಾರೆ, ಆಮೇಲೆ ಮಾಡ್ತಾ ಇರ್ತಾರೆ, ಅದಕ್ಕೇನು ದಾಕ್ಷಿಣ್ಯ ಇಲ್ಲ. ಹಾಗೆ ನಿಜವಾಗಿ ಕಲಾವಿದನಿಗೆ ಸೇರಬೇಕಾದ ಸಂಭಾವನೆ ಏನಾದರೂ ನಿಮಗೆ ಬರ್ತದೆ? ಇಲ್ಲ ಸರ್, ನಾವು ಅದರ ಹಿಂದೆ ಹೋಗಲೇ ಇಲ್ಲ. ಬಹುಶಃ ನಿಮಗೊಂದು ನೆಮ್ಮದಿ ಏನಂದ್ರೆ ಎಲ್ಲ ಕಲಾವಿದರ ನಾನು ಬಿಡಿಸಿದ ಚಿತ್ರಗಳು ಎಲ್ಲ ಕಡೆ ಇದೆ ಅನ್ನುವಂಥ ಒಂದು ಸರ್. ನೀವು ಮಣಿಪಾಲದಲ್ಲಿ ಎಷ್ಟು ವರ್ಷ ನೀವು ಕಾಲೇಜಲ್ಲಿ KMCಯಲ್ಲಿ ಇದ್ರಿ ಸರ್? ಯಾವುದು ಡಿಪಾರ್ಟ್ಮೆಂಟಲ್ಲಿ ಇದ್ರಿ? ಹೀಗೆ ಫಿಸಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇದ್ರಿ. ನೀವು ಶೆಣೆಯವರಿಂದ ಬಿಟ್ಟ ನಂತರ ತರಂಗಕ್ಕೆ ಚಿತ್ರ ಬಿಡಿಸ್ತಾ ಇದ್ರಿ, ಅಲ್ಲಿಂದ ಮಣಿಪಾಲಕ್ಕೆ ನೀವು ಶಿಫ್ಟ್ ಆದ್ರಿ. ಅಲ್ಲಿ ಹೇಗೆ ಬೇರೆ ಅನುಭವಗಳು ಹೇಗಿತ್ತು ಸರ್ ಅಲ್ಲಿ? ನಾನು ಕೆಲಸ ಮಾಡ್ತಾ ಇದ್ದದ್ದು ಡಿಪಾರ್ಟ್ಮೆಂಟ್ ಫಿಸಿಯಾಲಜಿ ಡಿಪಾರ್ಟ್ಮೆಂಟ್. ಇಲ್ಲಿ ಎಲ್ಲ HOD ನಮಗೆ ತುಂಬ ಆತ್ಮೀಯರು, ಮನೆಯವರು ಹಾಗೆ. ಡಾಕ್ಟರ್ A. ಕೃಷ್ಣರಾವ್ ಆಗಿರ್ಬೋದು, PLN ರಾವ್ ಆಗಿರ್ಬೋದು, ಆಮೇಲೆ ಸೂಸನ್ ಬೆಂಜಾಮಿನ್, ಡಾಕ್ಟರ್ ರಾಘವೇಂದ್ರ ರಾವ್ ಎಲ್ಲರೂ ಕೂಡ, ಆಮೇಲೆ ಜನಾರ್ದನ್ ರಾವ್, ಇವರೆಲ್ಲ ಕೂಡ ನನಗೆ ತುಂಬ, ಎಲ್ಲರೂ ಕೂಡ ಆರ್ಟಿಗೆ ತುಂಬ ಬೆಲೆ ಕೊಡ್ತಾ ಇರುವವರು. ಸೊ ಈ ಡಾಕ್ಟರ್ PLN ರಾವ್ ಅನ್ನೋರಿದ್ದಾರಲ್ಲ, ನನಗೆ 2000 ಬೈಪಾಸ್ ಸರ್ಜರಿ ಆದಾಗ ಅವರಿಲ್ಲದಿದ್ದರೆ ನಾನು ಖಂಡಿತ ಉಳಿಯೋದಿಲ್ಲ, ಅಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಂಗಳೂರಿನವರು, ಇವರ ಸ್ಟೂಡೆಂಟ್, ಅವರು ನನಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ನಾವು ಮಣಿಪಾಲದಲ್ಲಿ ಇದ್ದುಕೊಂಡೇ ಮಣಿಪಾಲದಲ್ಲಿಯೇ ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಮನೆಯಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಅವರ ಮಗಳು ರೇಖಾರಾವ್ ಅಂತ, ಅವರ ಮಿಸಸ್ ರೇಖಾರಾವ್, ಮಗಳು ಮಮತಾ ರಾವ್, ಅವರಿಗಾಗಿ ನಾವು ಅವರ ಇಡೀ ಫ್ಯಾಮಿಲಿ ಆರ್ಟಿಸ್ಟ್. ಅದು ಕ್ಲಾಸ್ ಮಾಡಿತು. ಅವ್ರೇನು ಮಾಡ್ತಾರೆ ಅಂದರೆ, ಕ್ಲಾಸ್ ಶುರುವಾಗುವಾಗ ಎಲ್ಲ ಫರ್ನಿಚರ್ ಒಳಗಿಡ್ತಾರೆ, ಕ್ಲಾಸ್ ಆದ ನಂತರ ಮೆಲ್ಲ ಹೊರಗೆ ತಂದು ಇಡ್ತಾರೆ. ಹೀಗೆ ಕೊನೆಗೆ ಅವರು ಅಲ್ಲಿಂದ ಫ್ಲ್ಯಾಟಿಗೆ ಹೋದಾಗ ನಮ್ಮ ಆರ್ಟ್ ಕ್ಲಾಸ್ ಕ್ಲೋಸ್ ಮಾಡೋದು ಅಂತ ತೀರ್ಮಾನ ಮಾಡಿದರು. ಇದು ನಮ್ಮ ಡೀನ್ ಡಾಕ್ಟರ್ PLN ರಾವ್ಗೆ ಗೊತ್ತಾಯಿತು. ಅವರು ಹೇಳಿದರು, ಬೇಡ, ಅದು ಕ್ಲೋಸ್ ಮಾಡೋದು ಬೇಡ, ನಾವು ಅದು ಕಂಟಿನ್ಯೂ ಮಾಡಬೇಕು ಅಂತ ನಮಗೆ ಡೇ ಕೇರ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದರು. ಯಾಕಂದರೆ ಸರ್, ನಾವಲ್ಲಿ ಪ್ರತಿ ವರ್ಷ ಕೂಡ ನಾವು ನಮ್ಮ ಸ್ಟೂಡೆಂಟ್ಸ್ನವರದ್ದು ಪ್ರೋಗ್ರಾಮ್ ಇಟ್ಕೊಳ್ತೇವೆ. ಪ್ರತಿ ವರ್ಷ ಅಲ್ಲಿ KMC ಫೌಂಟೇನ್ ಪ್ಲಾಜಾ ಅಂತ ಒಂದು ಇದೆ ಕಾರಂಜಿ, ಅಲ್ಲಿ ನಾವು 3 ದಿನದ ಕಾರ್ಯಕ್ರಮ. ಎಲ್ಲ ಮಕ್ಕಳು ಯಾರು ಬರ್ತಾರೆ ಅವರ ಎದುರಿಗೆ ಅವರಿಗೆ ಬೇಕಾದಾಗೆ ಚಿತ್ರ ಮಾಡಿಕೊಡ್ತಿದ್ರು.
ಅವ್ರಿಗೆ ಪಾಕೆಟ್ ಮನಿ ಆಗ್ತದೆ. ಹೆಚ್ಚಾಗಿ ಗ್ರೀಟಿಂಗ್ಸ್ ಇಂಥದ್ದು ಈ ಹೊಸ ವರ್ಷ ಅಥವಾ ಕ್ರಿಸ್ಮಸ್ ಟೈಮ್ನಲ್ಲಿ ನಾವಂಥ ಕ್ಯಾಂಪ್ ಮಾಡೋದು. ಪೇರೆಂಟ್ಸ್ ಎಲ್ಲ ಅಂದರೆ ಇಲ್ಲಿ ಖುಷಿ ಏನಂದರೆ ಯಾರು ಬಯ್ಯರಿದ್ದಾರೆ ಅವರ ಎದುರಿಗೆ ಈ ಮರಿ ಕಲಾವಿದ ಮಾಡಿದ್ದು ಚಿತ್ರ. ಓಕೆ. ಸೊ ಅವರು ಏನಾದರೂ ಕೊಡ್ತಾರೆ, ಅದು ಮಗುವಿಗೆ ಕಿವಿಗೆ ಹೋಗ್ತದೆ. ಈ ಥರ ನಾವು ಅದರಲ್ಲಿ ಮೀಡಿಯೇಟರ್ ಖಂಡಿತ ಅಲ್ಲ, ದಾರಿ ತೋರಿಸೋದು ಮಾತ್ರ. ಹೀಗೆ ಇತ್ತು. ಹೀಗೆ ಎಷ್ಟೋ ವರ್ಷ, ಹೆಚ್ಚು 25 ವರ್ಷ ನಾವು ಪ್ರತಿ ವರ್ಷ ನಾವು ಪ್ರೋಗ್ರಾಮ್ ಸೆಟ್ ಮಾಡಿತ್ತು. ಅದು ನಮ್ಮ ಎಲ್ಲ KMC ಮತ್ತು ಹಾಸ್ಪಿಟಲ್ನ ಎಲ್ಲ ಪ್ರೊಫೆಸರ್ಸ್ ಎಲ್ಲ ಅಲ್ಲಿಗೆ ನಾವು ಗೆಸ್ಟ್ ಆಗಿ ಅಥವಾ ಇನಾಗ್ರೇಟರ್ ಆಗಿ ಬರ್ತಾಯಿದ್ರು. ಸೊ ಹಾಗಾಗಿ ನಮಗೆ ಅದೊಂದು ಏನು ಸೇತುವೆ ಆಯಿತು, ಅದು ಸೇತುವೆ. ಹಾಗಾಗಿ ನಾವು ಏನು ಮಾಡಿದ್ವಿ ಈಗಲೂ ಕೂಡ ಈಗ ಎಂತ ಮಾಡ್ತಾಯಿದ್ದೀರಿ ಮರೆಯರೆ ನೀವು, ಹೀಗೆ ಆ ಒಂದು ಲಿಂಕ್ ನಮಗೆ ಉಳಿಯಿತು. ಹಾಗೆ ಖಂಡಿತ ಅದ್ಭುತವಾದಂತಹ ಅನುಭವಗಳು ನಿಮಗೆ. ಇದನ್ನು ಬಿಟ್ಟು ಈಗ ನಿಮ್ಮ ಮನೆ ವಾತಾವರಣ ಮತ್ತು ಮನೆಯಲ್ಲಿ ಹೇಗೆ ನಿಮ್ಮ ಈ ಕಲೆ ಮುಂದುವರಿತಾ ಇದೆ? ಹೇಗೆ? ತೊಂದರೆ ಇಲ್ಲ ಸರ್, ಆರಾಮದಲ್ಲಿ ನಡೀತಾ ಉಂಟು, ಅದಕ್ಕೇನು ಅಲ್ಲ. ನಿಮ್ಮ ಕಲೆಯನ್ನು ಮುಂದುವರಿಸುವವರು ಯಾರಿದ್ದಾರೆ? ಈಗ ಎಲ್ಲ ಕಂಪ್ಯೂಟರೈಸ್ಡ್ ಅಲ್ಲ, ಹಾಗೆ ಎಲ್ಲ ಕಂಪ್ಯೂಟರ್ ಟಚ್. ಮಕ್ಕಳೇನ ಕಲೆಯಲ್ಲಿ ಆಸಕ್ತಿ ಉಂಟು, ನೋಡ್ಬೇಕು ಸರ್. ಬೇರೆ ಏನು ಯೋಜನೆಗಳಿದೆ ಸರ್ ನಿಮ್ಮದು ಈಗ ಒಂದು ಈ ಇನ್ನು ಮುಂದಿನ ಇದಕ್ಕೆ ಪೀಳಿಗೆಗೆ? ಬೇರೆ ಏನಿಲ್ಲ, ಆದರೆ ನಂದು ನಮ್ಮ ಸ್ಟೂಡೆಂಟ್ಸ್ನವರಿಗೆ ನಾವು ಹೇಳುವಂಥದ್ದು ಇಷ್ಟೇ. ನಾವು ಪ್ರತಿ ಸಲ ಮೊನ್ನೆ ಕಲಾಮಂದಿರದಲ್ಲಿ ಕೂಡ ನಮ್ಮದು ಅದ್ದೂರಿಯಾಗಿ ಕಾರ್ಯಕ್ರಮ ಇಲ್ಲಿ ನಾವು ಚಿತ್ರಕಲಾ ಮಂದಿರದಲ್ಲಿ ಮಕ್ಕಳಿಗೆ, ನಮ್ಮ ಸ್ಟೂಡೆಂಟ್ಸ್ನವರಿಗೆ, ಅಂದರೆ ಈಗ ಬೇರೆಯವರಿಗೆಲ್ಲ ಹೇಳಲಿಕ್ಕೆ ಸರಿ ಆಗೋದಿಲ್ಲ, ನಮ್ಮ ಹತ್ರ ಯಾರಾದರೂ ಕಲಿತವರಿದ್ದರೆ ಅವರಿಗೆ ಈಗ ಹೇಳ್ಬೋದು ಅಷ್ಟೇ. ಬೇರೆ ಯಾರ ತಂಟೆಗೆ ತಕರಾರಿಗೆ ನಾವು ಗೈಡ್ ಮಾಡುವಂಥ ಕ್ರಮ ಇಲ್ಲ, ಹಾಗೆಲ್ಲ ಹೀಗಂತ ಹೇಳೋಕ್ಕೆ ಗೋಜಿಗೆ ನಾವು ಹೋಗೋದು. ನಮ್ಮ ಹತ್ರ ಯಾರಾದರೂ ಸ್ಟಡಿ ಮಾಡೋದಿದ್ದರೆ ನೋಡಪ್ಪ ಅದು ಹೀಗೆ, ಇನ್ನು ನೀವು ನಾಳೆ ಏನಾದರೂ ಮಾಡಿ ನಾಳೆ ಸಮಸ್ಯೆ ಕಾರಣ ಆಗ್ತದೆ. ಎಷ್ಟು ಟೈಮ್ ತೆಕ್ಕೊಂಡಿದ್ದೀರಿ ಅದು ಮುಖ್ಯ ಅಲ್ಲ, ಎಷ್ಟು ಸಂಭಾವನೆ ತೆಕ್ಕೊಂಡಿದ್ದೀರಿ ಅದು ಮುಖ್ಯ ಅಲ್ಲ, ನೀವು ಮಾಡಿದ ವರ್ಕ್ ಕರೆಕ್ಟ್ ಮಾಡಿ, ಅದು ಎಷ್ಟು ಪರಿಣಾಮ ಬೀಳ್ತದೆ ಅಷ್ಟೇ ನಾವು ಹೇಳುವಂಥದ್ದು. 100 ವರ್ಕ್ ಮಾಡಿ ಅದು ಸಾವಿರಾರು ಸಮಸ್ಯೆ ಇರುವುದಕ್ಕಿಂತ 10 ವರ್ಕ್ ಮಾಡಿ ಅದು ಕರೆಕ್ಟ್ ಇದ್ದರೆ ಒಳ್ಳೆಯದು, ಅದನ್ನೇ ನೀವು ಮಾಡಿಯಪ್ಪ ಅಂತ ನಾನು ಅಷ್ಟೇ ಹೇಳೋದು. ಈಗ ಏನಾಗಿದೆ ಅಂದರೆ ಸರ್, ನಮ್ಮ ಆರ್ಟ್ ಫೀಲ್ಡಿನಲ್ಲಿ ಹೆಚ್ಚಾಗಿ ನಾನು ನಮ್ಮ ಇಂಡಿಯಾದ ಹೆಚ್ಚಿನ ಗ್ಯಾಲರಿಗೆ ನಾನು ಭೇಟಿಯಾಗಿದ್ದೇನೆ. ಹೆಚ್ಚಿನ ಗ್ಯಾಲರಿಗೆ ಇಂಡಿಯಾದ ಗ್ಯಾಲರಿ ಭೇಟಿಯಾಗಿದ್ದೇನೆ, ಆಮೇಲೆ ದುಬೈ ಮತ್ತು ಬ್ಯಾರಿನ್ನ ಗ್ಯಾಲರಿಗೆ ಭೇಟಿಯಾಗಿದ್ದೇನೆ. ನಾವು ಹೀಗೆ ನೋಡ್ತಾ 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 ಬಂದಾಗ ಯಾವ ಕೃತಿ ನಮ್ಮನ್ನು ಕಟ್ಟಿ ಹಾಗುತ್ತೆ, ಅಂದರೆ ಯಾವ ಕೃತಿ ನಮ್ಮನ್ನು ನಿಲ್ಲಿಸ್ತದೆ ಅಲ್ಲಿ ಏನೋ ಉಂಟು ಅಂತ. ಈಗ ಏನಾಗಿದೆ ಅಂದರೆ ಎಲ್ಲ ಕಮರ್ಷಿಯಲೈಸ್ಡ್ ಆಗಿ ಹೀಗೆ ಬರ್ತಾನೆ, ಗಿರಿಕಿಟಿಗೆ ತಿರುಗಿದಾಗ ಹೋಯ್ತು ಕೊನೆಗೆ. ಹೌದು. ಆಮೇಲೆ ಕೆಳಗೆ ಟೈಟಲ್ ಅನ್ಟೈಟಲ್ಡ್ ಅಂತ ಕೊಟ್ಟು ಬಿಡ್ತಾನೆ, ನೀವೇ ಯೋಚನೆ ಮಾಡಿ ಅಂತ. ಇದು ಯಾವ ಬೇಸ್ನಲ್ಲಿ ಅಂತ ನಮಗೆ ಅರ್ಥ ಆಗೋದಿಲ್ಲ. ನಾವು ಕೂಡ ಒಂದು ಕಾಲದಲ್ಲಿ ಅಬ್ಸ್ಟ್ರಾಕ್ಟ್ ಆರ್ಟ್ ಮಾಡಿತ್ತು ಸರ್, 1-2 ಎಕ್ಸಿಬಿಷನ್ ಕೂಡ ಮಾಡಿತ್ತು. ಅದೇ ಹೆಸರು ಅನ್ಟೈಟಲ್ಡ್ ಕೊಡ್ತಾ ಇದ್ದೆ ಒಂದು ಕಾಲದಲ್ಲಿ 78ನಲ್ಲಿ. ಆಮೇಲೆ ಇದು ಎಂಥದಪ್ಪ, ಈ ಥರ ಯಾರು ಮಾಡ್ಬೋದು ಅಂತ ಗಮನಕ್ಕೆ ಬಂದ ನಂತರ ಅದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದು. ಈಗ ಏನಿದ್ರು ಮನಸ್ಸಿನ ಒಳಗೆ ಇದ್ದದನ್ನು ಹೊರಗೆ ತರಲಿಕ್ಕೆ ನಾವು ಟ್ರೈ ಮಾಡೋದು. ಹೌದು ಹೌದು, ಖಂಡಿತವಾಗಿ ಸರ್. ಅದ್ಭುತವಾದಂಥ ಅನುಭವಗಳನ್ನು ಹಂಚಿಕೊಂಡ್ರಿ ಗುರುಪ್ರಾಯರು ನೀವು. ಯಾಕೆಂದರೆ ಇಂದಿನ ದಿನಗಳಲ್ಲಿ ನಿಮ್ಮಂತಹ ಸಾಧಕರು ಬಹುಶಃ ನಮ್ಮ ಇಂದಿನ ಪೀಳಿಗೆಗೆ ಬಹಳಷ್ಟು ಅಗತ್ಯ ಅಂತ ಅಂದ್ಕೊಳ್ತೇವೆ. ಜೊತೆಗೆ ನೀವು ಮಾಡಿದ ಇಷ್ಟೆಲ್ಲ ಕೆಲಸಗಳನ್ನು ಗಮನಿಸುವಾಗ ಎಲ್ಲೋ ಸದ್ದಿಲ್ಲದೆ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೆಲಸಗಳನ್ನು ಮಾಡ್ತಾಯಿದ್ರಿ. ನಿಮ್ಮ ಕಲೆಯನ್ನು ಯಾರು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಯಾರೆಲ್ಲ ಎಷ್ಟು ನಿಮ್ಮ ಪೌರಾಣಿಕ ಚಿತ್ರಗಳನ್ನು ನೋಡಿದ್ದಾರೆ, ಅಥವಾ ಟಫ್ ಯೂನಿವರ್ಸಿಟಿಯಿಂದ ಎಷ್ಟು ಜನ ಮಕ್ಕಳು ವಿದ್ಯಾರ್ಥಿಗಳು ಅದನ್ನು ಓದಿ ದೊಡ್ಡವರಾಗಿದ್ದಾರೆ ಅಥವಾ ಅದನ್ನು ನೋಡಿ ಪ್ರಭಾವಿತರಾಗಿದ್ದಾರೆ, ಇದೆಲ್ಲವೂ ಕೂಡ ಬಹುಶಃ ನಿಮಗೆ ಕೀರ್ತಿಯ ಕಳಶ ಅಂತ ಅಂದುಕೊಳ್ತೇವೆ. ಇಷ್ಟು ಸುತ್ತು ನಮ್ಮ ಜೊತೆ ಬಂದು ನಿಮ್ಮ ಇಷ್ಟು ಸಮಯಗಳು ನಮಗೆ ಅಮೂಲ್ಯವಾಗಿ ನೀವು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ಪಂದನ ವಾಹಿನಿ ವೀಕ್ಷಕರವರೆಗೆ ನಿಮಗೆ ಧನ್ಯವಾದಗಳು. ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅದ್ಭುತವಾದಂಥ ಕಲಾ ಸಾಧಕರು. ಇನ್ನೆಷ್ಟು ಗಂಟೆ ಮಾತಾಡೋದಾದರೂ ಅವರ ಹತ್ರ ವಿಚಾರಗಳಿವೆ. ಯಾಕೆಂದರೆ ಅವರ ಸಾಧನೆಯ ಪಯಣ ಅಂತಹದ್ದು. ಅವರು ಸಾಮಾನ್ಯ ವ್ಯಕ್ತಿಯಾಗಿ ಇದ್ಕೊಂಡು ಇವತ್ತಿಗೂ ಕೂಡ ಅಷ್ಟೊಂದು ಸಿಂಪಲಾಗಿ ಸಾದಾ ಸೀದಾ ಅದ್ಭುತವಾದಂಥ ಸಾಧನೆ. ಅವರ ಹಿಂದಿನ ಒಂದೊಂದು ಕೃತಿಗಳು ಕೂಡ ಅವರ ವ್ಯಕ್ತಿತ್ವವನ್ನು ಹೇಳಬಲ್ಲದು, ಅವರ ಸಾಧನೆಯ ಶಿಖರಗಳನ್ನು ತಿಳಿಸಬಲ್ಲದು. ಅಂತಹ ಅದ್ಭುತವಾದಂತಹ ಕಲಾವಿದರ ಜೊತೆ ನಾವು ಇಂದಿನ ಕಲಾವಿದ ಸರಣಿ ಸಂಚಿಕೆಯ ವಿಶೇಷ ಕಾರ್ಯಕ್ರಮ ಕಲಾ ಆಚಾರ್ಯವನ್ನು ನಡೆಸಿದ್ದೇವೆ. ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಅಂದುಕೊಳ್ತೇನೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ಬಟ್ ಆಂಕರ್